ಹಾಗೆ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತೆ ಇತರ ಎಲ್ಲಾ ಗುರುಗಳಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ಇಸ್ಕಾನ್ ಫೌಂಡರ್ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೆ ನನ್ನ ದೀಕ್ಷಾ ಗುರುಗಳಾದ ಎಚ್ ಪತಾಕ ಸ್ವಾಮಿ ಮಹಾರಾಜ್ ಇವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಬಂದಂತಹ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದ ಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂ ಶಾ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗೆ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಏಪ್ರಿಲ್ 11, 1973. ಮೊನ್ನೆ ನಾವು ಇಲ್ಲಿ ವಿವರಿಸುವುದನ್ನು ಇದನ್ನಿಷ್ಟನ್ನು ಬಿಟ್ಟಿದ್ದೇವೆ. ಇದನ್ನು ಫಸ್ಟ್ ವಿವರಿಸೋಣ, ಮತ್ತೆ ಮುಂದಕ್ಕೆ ಹೋಗೋಣ. ಇಲ್ಲಿ ಶ್ರೀಲ ಪ್ರಭುಪಾದರು ನ್ಯೂಯಾರ್ಕ್ ನಿಂದ ಲಾಸ್ ಏಂಜಲೀಸ್ಗೆ ವಿಮಾನದಲ್ಲಿ ಬರ್ತಾರೆ. ಅಲ್ಲಿ ಅವರನ್ನು ಪ್ರೀತಿಸುವ ಒಂದು ದೊಡ್ಡ ಭಕ್ತ ಸಮೂಹವೇ ಆ ಶ್ರೀಲ ಪ್ರಭುಪಾದರನ್ನು ಸ್ವಾಗತವನ್ನು ಕೊಡ್ತಾರೆ. ತ್ರಿಪುರಾರಿ ಏನು ಹೇಳ್ತಾರೆ ಅಂದ್ರೆ, ಪ್ರಭುಪಾದರು ಮಧ್ಯಾಹ್ನ 2 ಗಂಟೆಯ ಸಮಯಕ್ಕೆ ಆಗಮಿಸಿದ್ದಾರೆ. ಅನೇಕ ಭಕ್ತರು ಅವರನ್ನು ಸಂಧಿಸ್ಲಿಕ್ಕೆ ವಿಮಾನ ನಿಲ್ದಾಣಕ್ಕೆ ಹೋಗ್ತಿದ್ರು. ಆವತ್ತು ಈಸ್ಟರ್ನ ಅಂದ್ರೆ ಕ್ರಿಶ್ಚಿಯನ್ ಹಬ್ಬದ ಈಸ್ಟರ್ ಅಂತ ಹೇಳಿ ಬರ್ತದೆ, ಅದರದ್ದು ಆ ವಾರಾಂತ್ಯದ ದಿನ. ಅಂದ್ರೆ ಆಗ ವಿಮಾನ ನಿಲ್ದಾಣದಲ್ಲಿ ಪುಸ್ತಕ ವಿತರಣೆಗೆ ಅದು ನಿಜವಾಗಿ ಪ್ರಸಕ್ತವಾದ ದಿನ ಅಂತ. ವಿಮಾನ ನಿಲ್ದಾಣದಲ್ಲಿ ವಿತರಣೆ ಕೆಲಸವನ್ನು ಮಾಡುತ್ತಿದ್ದವನು ನಾನೊಬ್ಬನೇ ಅಂತೇಳಿ ಯಾರೋ ತ್ರಿಪುರಾರಿ ಹೇಳ್ತಾನೆ. ಆ ಕೆಲಸ ಅಲ್ಲಿ ಚೆನ್ನಾಗಿ ನಡೀತು. ಮಧ್ಯಾಹ್ನ 1:30 ವೇಳೆಗೆ ಸುಮಾರು ಅವನು 30 ಪುಸ್ತಕಗಳನ್ನು ಆಗಾಗ್ಲೇ ಮಾರಿದ್ದಾನೆ. ಯಾರೋ ತ್ರಿಪುರಾರಿ ಧೋತಿಯನ್ನು ಧರಿಸಿ ಪರಮ ಪೂಜ್ಯ ಪ್ರಭುಪಾದರನ್ನು ಸಂಧಿಸುವ ಸ್ಥಳಕ್ಕೆ ಹೋಗ್ತಾರೆ. ಪ್ರಭುಪಾದರು ಟರ್ಮಿನಲ್ ಕಟ್ಟಡವನ್ನು ಪ್ರವೇಶಿಸಿದ ಕೂಡಲೇ ಇವರನ್ನು ತ್ರಿಪುರಾರಿಯನ್ನು ನೋಡ್ತಾರೆ, ಮತ್ತೆ ಮುಗುಳ್ನಾಗ್ತಾರೆ. ಸಂತೋಷ ಉದ್ರೇಕದಲ್ಲಿ ಕರಗಿ ಹೋದ್ರು. ಆಗ ಸೋಪಾನವನ್ನು ಇಳಿಯುವಾಗ ಉದ್ದಕ್ಕೂ ಕೀರ್ತನ ಕಾರ್ಯಕ್ರಮ ಅಲ್ಲಿ ನಡೀತಾ ಇತ್ತು. ನಾವು ಎಲ್ಲರೂ ಹೊರಗೆ ಬಂದ ನಂತರ ಎಲ್ಲ ಭಕ್ತರು ದೇವಸ್ಥಾನಕ್ಕೆ ಹಿಂದಿರುಗುತ್ತಿದ್ರು. ಆಗ್ಲೇ ಯೋಚಿಸಿದೆ, ಯಾರು ತ್ರಿಪುರಾರಿ ಯೋಚಿಸ್ತಾರೆ, ದೇವಸ್ಥಾನಕ್ಕೆ ಹಿಂದಿರುಗಿ ಭಕ್ತರೊಂದಿಗೆ ಸಂಭಾಷಿಸುವುದು ಬಿಟ್ರೆ ಮಾಡಬೇಕಾದ ಘನ ಕಾರ್ಯ ಏನಿದೆ ಅಂದ್ರೆ, ಇಲ್ಲಿ ಪ್ರಭುಪಾದರು ಹೇಳುವಂಥದ್ದು, ಇಲ್ಲಿ ಕರ್ತವ್ಯ ಎಲ್ಲೇ ಉಳಿದು ನಾನು ಪುಸ್ತಕಗಳನ್ನು ವಿತರಣೆ ಮಾಡುದು, ಅದೇ ನಾನು ಪ್ರಭುಪಾದರಿಗೆ ಸಲ್ಲಿಸಬಹುದಾದ ಸೇವೆ ಅಂತೇಳಿ ಯಾರೋ ತ್ರಿಪುರಾರಿ ಹೇಳ್ತಾನೆ. ಅಂದ್ರೆ ದೇವಸ್ಥಾನಕ್ಕೆ ಹಿಂದಿರುಗಿ ಹೋಗಿ ಆ ಭಕ್ತರೊಂದಿಗೆ ಸಂಭಾಷಿಸುವುದು ಬಿಟ್ರೆ ಮತ್ತೆ ಬೇರೆ ಏನು ಕಾರ್ಯ ಇಲ್ಲ ಅಲ್ಲಿ. ಆದ್ರೆ ಇಲ್ಲೇ ಇದ್ರೆ ಈ ಪುಸ್ತಕವನ್ನು ನಾನು ವಿತರಣೆ ಮಾಡಬಹುದು, ಅದು ಪ್ರಭುಪಾದರಿಗೆ ಸಲ್ಲಿಸುವಂತಹ ಒಂದು ಸೇವೆ ಆಗ್ತದೆ. ಆ ದೇವಸ್ಥಾನಕ್ಕೆ ಹಿಂದಿರುಗದೆ ಉಳಿದವನು ಇವು ತ್ರಿಪುರಾರಿ ಮಾತ್ರ. ಅಲ್ಲಿ ಆ ವಿಮಾನ ನಿಲ್ದಾಣದಲ್ಲಿ ಉಳಿದು 67 ಗ್ರಂಥಗಳನ್ನು ಅವರು ವಿತರಣೆ ಮಾಡ್ತಾರೆ. ಅವರು ಹಿಂದಿರುಗಿದಾಗ ಗರಂದಾರರು ಪ್ರಭುಪಾದರಿಗೆ ತ್ರಿಪುರಾರಿ ಬಗ್ಗೆ ಮತ್ತೆ ಅವರು ಪುಸ್ತಕವನ್ನು ಹೇಗೆ ವಿತರಣೆ ಮಾಡಿದ್ರು, ಹೇಗೆ ಅದರಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಅದನ್ನು ತಿಳಿದು ಪ್ರಭುಪಾದರಿಗೆ ತಿಳಿಸ್ತಾರೆ. ಆಗ
ತ್ರಿಪುರಾರಿಗೆ ಮತ್ತೆ ಮತ್ತೆ ಉತ್ಸಾಹ ಜಾಸ್ತಿ ಬರ್ತದೆ. ಇಡೀ ವಾರ ಅವರು ಪುಸ್ತಕ ವಿತರಣೆಯನ್ನೇ ಮುಂದುವರಿಸ್ತಾರೆ. ಲಾಸ್ ಏಂಜಲೀಸ್ ನಲ್ಲಿ ಶ್ರೀ ಪ್ರಭುಪಾದರು ತಮ್ಮ ಬೆಳಗಿನ ಹವಸೇವನೆಗೆ ಆ ಪೆಸಿಫಿಕ್ ಸಮುದ್ರದ ದಂಡೆಗೆ ಮತ್ತು ಆ ಚಿವಿಟ್ ಈಲ್ಸ್ ಪಾರ್ಕ್ಗೆ ಹೋಗ್ತಿದ್ರು. ಆಗ ಅವರೊಂದಿಗೆ ಕೆಲವರು ಭಕ್ತರು ಕೂಡ ಇರ್ತಿದ್ರು. ಆ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದಲ್ಲಿ ಆರ್ಗಾನಿಕ್ ಕೆಮಿಸ್ಟ್ರಿಯಲ್ಲಿ PhD ಅಭ್ಯಾಸವನ್ನು ಮಾಡ್ತಿದ್ದ ತದಾವ್ ಸಿಂಗ್ ಅವರು ಕೂಡ ಪ್ರಭುಪಾದರ ಜೊತೆಯಲ್ಲೇ ಇರ್ತಿದ್ರು. ಶ್ರೀಲ ಪ್ರಭುಪಾದರು ಡಾಕ್ಟರ್ ಸಿಂಗರೊಂದಿಗೆ ಯಾವಾಗಲೂ ಜಡವಸ್ತುವಿನ ಆ ಜೀವಿಯ ಉತ್ಪತ್ತಿಯ ಬಗ್ಗೆ ಮತ್ತೆ ವೈಜ್ಞಾನಿಕ ಸಿದ್ಧಾಂತಗಳ ಬಗ್ಗೆ ಅವರು ಚರ್ಚಿಸ್ತಿದ್ರು. ಅಲ್ಲಿ ಡ್ರಾವಿನ್ ರವರ ಆ ವಾದ ಮತ್ತು ಎಷ್ಟು ಅವೈಜ್ಞಾನಿಕ ಮತ್ತೆ ಮೂರ್ಖತನದ್ದು ಎಂದು ಪ್ರಭುಪಾದರು ದಿನ ಅದನ್ನೇ ಬಯಲು ಮಾಡ್ತಿದ್ರು. ಆದ್ರೆ ಪ್ರಭುಪಾದ್ರವರೊಟ್ಟಿಗೆ ಇರುವ ಶಿಷ್ಯರ ಒಂದು ಸಣ್ಣ ಗುಂಪು ನಡೆಯುತ್ತಿದ್ದಾಗ ಪೂರ್ವದಲ್ಲಿ ಆಗಷ್ಟೇ ಸೂರ್ಯ ಅಲ್ಲಿ ಕಾಣಿಸಿಕೊಳ್ತಿದ್ದ, ಚಳಿಗಾಳಿ ಇತ್ತು. ಆಮೇಲೆ ಶ್ರೀಲ ಪ್ರಭುಪಾದರು ಕಾವಿ ಬಣ್ಣದ ಒಂದು ಓವರ್ ಕೋಟ್ ಅನ್ನು ಮಾತ್ರ ಧರಿಸಿರ್ತಿದ್ರು. ಅವರ ಶಿಷ್ಯರು ಸ್ವೆಟರ್ ಧರಿಸಿ ಉಣ್ಣೆಯ ಚಾದರಗಳನ್ನು ಹೊದ್ದು ಪ್ರಭುಪಾದರ ಮಾತುಗಳನ್ನು ಕೇಳ್ತಾ ಇದ್ರು. ಕೆಲವು ಬಾರಿ ಅದರಲ್ಲಿ ಪ್ರಶ್ನಿಸ್ತಿದ್ರು ಮತ್ತೆ ಅವರನ್ನೇ ಹಿಂಬಾಲಿಸಿದ್ರು. ಬಹಳಷ್ಟು ಮಾತುಕತೆ ಪ್ರಭುಪಾದ ಮತ್ತೆ ಡಾಕ್ಟರ್ ಸಿಂಗರ ನಡುವೆ ನಡೀತಿತ್ತು. ಭೌತವಾದಿ ವಿಜ್ಞಾನಿಯಾದ ಡಾಕ್ಟರ್ ಸಿಂಗರು ಅನೇಕ ನಾಸ್ತಿಕವಾದಗಳನ್ನು ಪ್ರಭುಪಾದರ ಮುಂದೆ ಇಡ್ತಿದ್ರು. ಶ್ರೀಲ ಪ್ರಭುಪಾದರು ಶಾಸ್ತ್ರಗಳ ಆಧಾರದಿಂದ ಮತ್ತು ತರ್ಕಗಳನ್ನು ಆಧರಿಸಿ ಅವರು ಸಿಂಗರ ವಾದವನ್ನು ಅವರು ಧೂಳಿಪಟ ಮಾಡ್ತಿದ್ರು. ಪ್ರಭುಪಾದರು ಹೇಳ್ತಿದ್ರು, ವಿಜ್ಞಾನಿಗಳಿಗೆ ನಾನು ಹೇಳುವುದು ಇಷ್ಟೇ, ರಾಸಾಯನ ವಸ್ತುಗಳಿಂದ ಜೀವ ಉತ್ಪತ್ತಿಯಾಗುತ್ತದೆ ಎನ್ನುವುದಾದ್ರೆ ನಿಮ್ಮ ವಿಜ್ಞಾನವು ಅಷ್ಟೊಂದು ಮುಂದುವರಿದಿದ್ರೆ ನಿಮ್ಮ ಪ್ರಯೋಗಶಾಲೆ ಜೀವ ರಸಾಯನ ಶಾಸ್ತ್ರದ ಸಹಾಯದಿಂದ ನೀವು ಈ ಜೀವವನ್ನು ಯಾಕೆ ಸೃಷ್ಟಿಸಬಾರ್ದು ಅಂತೇಳಿ ಕ್ವಶನ್ ಹಾಕ್ತಾರೆ ಪ್ರಭುಪಾದ. ಇಂತಹ ಒಂದು ಬೆಳಗಿನ ಅವಾಸೇವನೆಯಲ್ಲಿ ಸಮಯದಲ್ಲಿ ಹಳೆ ಶಿಷ್ಯರು ರಾಮೇಶ್ವರರನ್ನು ಪ್ರಭುಪಾದರಿಗೆ ಪರಿಚಯ ಮಾಡಿಕೊಟ್ರು. ಹಳೆ ಶಿಷ್ಯ ಅವರು ರಾಮೇಶ್ವರ ಅಂತೇಳಿ ಅವರನ್ನು ಪರಿಚಯ ಮಾಡಿಕೊಡ್ತಾರೆ. ಆಮೇಲೆ ಶಿಷ್ಯರ ಕೋರಿಕೆಯ ಮೇರೆಗೆ ರಾಮೇಶ್ವರರು ಅಲ್ಲಿ ಪುಸ್ತಕ ವಿತರಣೆಯ ಬಗ್ಗೆ ಪ್ರಭುಪಾದರಿಗೆ ವಿವರಿಸ್ತಾರೆ. ಅಲ್ಲಿ ಕೆಲವು ಸಾರಿ ವಿತರಕರು ನಿರಾಕಾರವಾದಿಗಳನ್ನು ಸಂಧಿಸಿ ಆ ಭಗವದ್ಗೀತೆಯ ಯಥಾರೂಪ ಅದರ ಪ್ರತಿಯನ್ನು ಕೊಳ್ಳುವುದಕ್ಕೆ ಒಪ್ಪಿಸ್ಬೇಕಾಗ್ತದೆ ಅಂತ ಹೇಳಿ ಅದನ್ನು ಕೂಡ ವಿವರಿಸ್ತಾರೆ. ಈಗ ಶ್ರೀಲ ಪ್ರಭುಪಾದರು ಸ್ವಲ್ಪ ನಿಂತು ರಾಮೇಶ್ವರನನ್ನು ಈಗ ಗಂಭೀರವಾಗಿ ನೋಡ್ತಾರೆ ಮತ್ತೆ ಕೇಳ್ತಾರೆ, ನೀನು ಅವರಿಗೆ ಏನು ಹೇಳಿದ್ಯಾ ಅಂತೇಳಿ ಕೇಳ್ತಾರೆ. ಆಗ ರಾಮೇಶ್ವರರು ಪುಸ್ತಕವನ್ನು ಮಾರುವಾಗ ತಾವು ಬಳಸುವ ಕೆಲವು ವಿಧಾನಗಳು, ಯಾವ ರೀತಿ ವಿಧಾನಗಳನ್ನು ಅದನ್ನ ಬಳಸಿದ ಹೇಗೆ ಅದನ್ನೆಲ್ಲ ಅವರು ತಿಳಿಸ್ತಾರೆ. ಕೆಲವು ಕ್ಷಣಗಳ ನಂತರ ಪ್ರಭುಪಾದರು ತಮ್ಮ ಶಿಷ್ಯರು ತಮಗೆ ಆ ಪುಸ್ತಕಗಳನ್ನು ಓದುವುದು ಕೂಡ ಅಗತ್ಯ ಅಂತ ಹೇಳಿ ಅದನ್ನು ಕೂಡ ಹೇಳ್ತಾರೆ. ಮುಂಜಾನೆ ಪ್ರಭುಪಾದರು ಹವಾ ಸೇವನೆಗೆ ಹೋಗ್ತಾರೆ. ಆಗ ತ್ರಿಪುರಾರಿ ಮತ್ತೆ ಅವರ ಜೊತೆಯಲ್ಲೇ ಇರ್ತಾರೆ. ಸಮುದ್ರ ತೀರದಲ್ಲಿ ಅವರು ನಡೆದಾಡುವಾಗ ಪ್ರಭುಪಾದರು ಏನು ಹೇಳಲಿಲ್ಲ. ಅಂದ್ರೆ ಕೇವಲ ಅವರು ಕಾರಿನತ್ತ ಹಿಂದಿರುಗಿ ಬರುವಾಗ ಯಾರೋ ಶಿಷ್ಯರು ಹೇಳ್ತಾರೆ, ಪ್ರಭುಪಾದರೆ ತ್ರಿಪುರಾರಿ ಇಲ್ಲಿ ಇದ್ದಾರೆ ಅಂತ ಹೇಳಿ. ಪ್ರಭುಪಾದರು ತಿರುಗಿ ನೋಡಿ ಮುಗುಳ್ನಾಗ್ತಾರೆ. ಆಮೇಲೆ ಆಹಾ, ಪುಸ್ತಕ ವಿತರಣೆಯ ಕೆಲಸ ಹೇಗೆ ನಡೀತದೆ ಅಂತ ಹೇಳಿ ಕೇಳ್ತಾರೆ. ಆಗ ತಮ್ಮ ಗುರುವಿನ ಜೊತೆಯಲ್ಲಿ ಮಾತನಾಡುವ ಒಂದು ಮೊದಲ ಅವಕಾಶ ಈ ತ್ರಿಪುರಾರಿಗೆ ಸಿಗ್ತದೆ. ಅವರು ಅನೇಕ ವಿಷಯಗಳನ್ನು ಒಮ್ಮೆಲೆ ಹೇಳ್ಬೇಕು ಅಂತ ಹೇಳಿ ಅವರಿಗೆ ಕಾತರ, ಅಧೀರತೆ ಅಂದ್ರೆ ಉತ್ಸಾಹ ಎಲ್ಲ ಒಮ್ಮೆಗೆ ಕಂಡುಕೊಳ್ತದೆ. ಪ್ರಭುಪಾದರು ನಡುವೆಯೇ ತಡೀತಾರೆ ಅವರನ್ನು. ಮಾನವ ಜನಾಂಗಕ್ಕೆ ಸಲ್ಲಿಸಬೇಕಾದ ಶ್ರೇಷ್ಠ ಸೇವೆಯೇ ಇದು ಅಂತ ಹೇಳಿ ಹೇಳ್ತಾರೆ. ಭಗವದ್ಗೀತೆಯಿಂದ ಉದ್ಧರಿಸುತ್ತಾ ಅವರು ಹೇಳ್ತಾರೆ, ಈ ಸಂದೇಶವನ್ನು ಬೋಧಿಸುವವನಿಗಿಂತ ಪ್ರಿಯರಾದ ಶಿಷ್ಯರು ಅಂದ್ರೆ ಕೃಷ್ಣನಿಗೆ ಬೇರೆ ಅಲ್ಲ, ಅಂದ್ರೆ ಇಲ್ಲಿ ಗುರುವಿಗೆ ಕೂಡ ಬೇರೆ ಅಲ್ಲ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಅಲ್ಲಿ ಶ್ರೀಲ ಪ್ರಭುಪಾದರಿಗೆ ಕೂಡ ರಾಮೇಶ್ವರ ಮತ್ತು ತ್ರಿಪುರಾರಿ ಇವರನ್ನು ಬಿಟ್ಟರೆ ಲಾಸ್ ಏಂಜಲೀಸ್ ನಲ್ಲಿ ಬೇರೆ ಯಾವ ವಿತರಕರು ತಮ್ಮ ಗುರುವನ್ನು ಸಂಧಿಸುವ ವಿಚಾರ ವಿನಿಮಯ ಮಾಡುವ ಅವಕಾಶವನ್ನೇ ಪಡೆದಿರ್ಲಿಲ್ಲ. ರಾಮೇಶ್ವರ ಮತ್ತು ತ್ರಿಪುರಾರಿ ನಡೆದ ಅವಕಾಶಗಳು ಕೂಡ ಕೇವಲ ಸ್ವಲ್ಪ ಕಾಲಾವಧಿಯದು ಮಾತ್ರ. ಆದ್ರೆ ಪ್ರಭುಪಾದರು ಒಂದಿಗಿನ ಅವರ ಶಿಷ್ಯರ ಸಂಬಂಧ ಅಲ್ಲಿ ಸಮೀಪ್ಯವು ಕೇವಲ ಆ ದೈಹಿಕ ಸಾಮೀಪ್ಯವನ್ನು ಅವಲಂಬಿಸಿರುವಂತದ್ದು ಅಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇಲ್ಲಿ ತ್ರಿಪುರಾರಿ ಅಂದ್ರೆ ತ್ರಿಪುರಾರಿ ಮತ್ತು ಶ್ರೀಲ ಪ್ರಭುಪಾದರ ಸಂಬಂಧವು ವಿರಹ ಭಾವದಲ್ಲಿ ವಿತರಣಾ ಕ್ಷೇತ್ರದಲ್ಲಿ ಇತ್ತು. ಅನೇಕ ಹಿರಿಯ ಶಿಷ್ಯರು ಪ್ರಭುಪಾದರಿಂದ ನೇರವಾಗಿ ತರಬೇತಿ ಪಡೆದಿದ್ದಾರೆ. ಆಮೇಲೆ ಅವರು ಇಲ್ಲಿ ನನಗೆ ಅಂದ್ರೆ ತ್ರಿಪುರಾರಿಗೆ ಅಂತ ತರಬೇತಿ ಏನು ಸಿಗ್ಲಿಲ್ಲ.
ಅವರು ಶ್ರೀಲ ಪ್ರಭುಪಾದರಿಂದ ತರಬೇತಿ ಪಡೆದದನ್ನು ಅವರ ಅಂತರಂಗದಲ್ಲಿ ಆ ಬಹುಪಾಲು ಪುಸ್ತಕ ವಿತರಕರ ಅನುಭವವು ಇದೇ ರೀತಿಯಾಗಿದ್ದು ಅಂತ ಹೇಳಿ ಅವರು ಭಾವಿಸುತ್ತಾರೆ. ಯಾರು? ತ್ರಿಪುರಾರಿ. ಇಲ್ಲಿ ಅವರಿಗೆಲ್ಲ ಪ್ರಭುಪಾದರ ಬಗ್ಗೆ ತೀರಾ ಆಪ್ತವಾದ ಭಾವನೆ ಅಲ್ಲಿ ಇತ್ತು. ಆದರೆ ಅವರಿಗೆ ಪ್ರಭುಪಾದರೊಂದಿಗೆ ಸಂಪರ್ಕವೇನು ಇರಲಿಲ್ಲ. ಅವರ ಆಪ್ತತೆ ಮತ್ತು ಪ್ರಭುಪಾದರನ್ನು ತೀರಾ ಹತ್ತಿರದಿಂದ ಅರ್ಥ ಮಾಡಿಕೊಂಡಿದ್ದೇವೆ ಎಂಬ ಭಾವನೆ ಅವರಿಗೆ ಉಂಟಾಗಲು ಕಾರಣ ಅವರು ಸಲ್ಲಿಸುತ್ತಿದ್ದ ಒಂದು ಸೇವೆ. ಆ ಸೇವೆ ಏನೆಂತ ಹೇಳಿದ್ರೆ ಪುಸ್ತಕ ವಿತರಣೆ. ಅದನ್ನು ಪುಸ್ತಕ ವಿತರಣೆಯ ಬಗ್ಗೆ ಪ್ರಭುಪಾದರು ತಮ್ಮ ಬದುಕು ಮತ್ತು ಆತ್ಮ ಅದು ಅಂತ ಹೇಳ್ತಾರೆ. ಆ ಸೇವಾ ಕಾರ್ಯಕ್ಕೆ ಪುಸ್ತಕ ವಿತರಣೆದು ಗುಲಾಬಿ, ಮಲ್ಲಿಗೆ ಹಾಗೂ ಅನೇಕ ಅಮೆರಿಕ ದೇಶದ ಪುಷ್ಪಗಳು ಇದೆ. ಮತ್ತು ಬಾಳೆ ಮರಗಳಿದ್ದ ತಮ್ಮ ತೋಟದಲ್ಲಿ ಕುಳಿತುಕೊಳ್ಳುವುದಾದ್ರೆ ಪ್ರಭುಪಾದರಿಗೆ ತುಂಬಾ ಇಷ್ಟ. ಚಿಲುಮೆಯ ನಾದ ಅವರಿಗೆ ತುಂಬಾ ಪ್ರಿಯವಾದದ್ದು. ಸಣ್ಣ ಆವಾರ, ಹುಲ್ಲಿನ ಆಸು, ಹೂವುಗಳು, ಪೊದೆಗಳು, ಶ್ರೀಲ ಪ್ರಭುಪಾದರಲ್ಲಿ ಕುಳಿತುಕೊಳ್ತಿದ್ದ ಆಸನ, ಇವುಗಳು ಎತ್ತರವಾದ ಸಿಂಡರ್ ಬ್ಲಾಕ್ ಆ ಗೋಡೆಗಳಿಂದ ಆವರಿಸಲ್ಪಟ್ಟಿದ್ದೇವೆ. ಪ್ರಭುಪಾದರ ಸಂದರ್ಶನಕ್ಕಾಗಿ ವಿಶೇಷ ಅತಿಥಿಗಳು ಬರ್ತಾಗ ಶಿಷ್ಯರು ಅತಿಥಿಗಳಿಗಾಗಿ ಕುರ್ಚಿಗಳನ್ನೆಲ್ಲ ತಂದು ಇಡ್ತಿದ್ರು. ಆದ್ರೆ ಪ್ರಭುಪಾದರ ಶಿಷ್ಯರು ಮಾತ್ರ ಹುಲ್ಲು ಹಾಸಿನ ಮೇಲೆ ಹಾಕಿದ ತೆಲ್ಲನೆಯ ಚಾಪೆಗಳ ಮೇಲೆ ಕುಳಿತು ಎತ್ತರದ ತಮ್ಮ ಆಸನದಲ್ಲಿ ಮಂಡಿಸಿರುತ್ತಿದ್ದ ಅಂದ್ರೆ ಕುಳಿತುಕೊಳ್ತಿದ್ದ ಶ್ರೀಲ ಪ್ರಭುಪಾದರ ಮುಖವನ್ನು ಎತ್ತಿ ನೋಡ್ತಿದ್ರು. ಸಂಜೆಯ ಆ ಹೊತ್ತಿನಲ್ಲಿ ಆ ಸ್ಥಳ ಸ್ವಲ್ಪ ನಿಶಬ್ದ, ಮತ್ತೆ ಹೆಚ್ಚು ನಿಶಬ್ದ ಆಗಿತ್ತು. ಶಾಂತಿಪೂರ್ಣವು ಕೂಡ ಆಗಿರ್ತಿತ್ತು. ಹಾಗಾಗಿ ಪ್ರಭುಪಾದರು ಕುಳಿತಲ್ಲಿಯೇ ದೇವಾಲಯದಲ್ಲಿ ನಡೆಯುತ್ತಿದ್ದ ಅಂತಹ ಕೀರ್ತನವನ್ನು, ವೆನ್ನಿಸ್ ಬಾಲ್ವಾರ್ಡ್ ರಸ್ತೆಯಲ್ಲಿ ಸಾಗುವ ಕಾರುಗಳ ಧ್ವನಿಯನ್ನು ಮಾತ್ರ ಕೇಳಬಹುದಾಗಿತ್ತು. ಹತ್ತಿರದಲ್ಲಿದ್ದ ಒಂದು ಕರಾಟೆ ಶಾಲೆ ಇತ್ತು. ಅಲ್ಲಿ ಜನರ ಕೂಗುಗಳು ಕೇಳಿ ಬರ್ತದೆ. ಆ ಗಲಾಟೆಯನ್ನು ಸಹಿಸುವುದು ಕೂಡ ಪ್ರಭುಪಾದರಿಗೆ ಅಭ್ಯಾಸವಾಗಿ ಹೋಗ್ತದೆ. ಆ ಕರಾಟೆಯಲ್ಲಿ ಹಾ ಹೂ ಅಂತೇಳಿ ಹೇಳ್ತಾರಲ್ಲ, ಆ ತರದ ಶಬ್ದ. ಇಲ್ಲಿ ದೇವೋತ್ತಮ ಪರಮಪುರುಷನಾದ ಕೃಷ್ಣ ಎಂಬ ಗ್ರಂಥದಿಂದ ಯಾರಾದ್ರೂ ಓದುತ್ತಿದ್ದರೆ ಪ್ರಭುಪಾದರು 1 ಗಂಟೆ ಮತ್ತೆ ಅದಕ್ಕೆ ಹೆಚ್ಚು ಹೊತ್ತು ಕೇಳುತ್ತಾ ಕುಳಿತಿರ್ತಿದ್ರು. ಆ ದಿವ್ಯ ಅನುಭವವನ್ನು ಅನುಭವಿಸ್ತಾರೆ ಅವರು. ಆಮೇಲೆ ಪ್ರಭುಪಾದರು ಸುತ್ತಲೂ ಹುಲ್ಲು ಹಾಸಿನ ಮೇಲೆ ಅವರ ಶಿಷ್ಯರು ಕೂಡ ಕುಳಿತುಕೊಳ್ತಾರೆ. ಅವರ ಸುತ್ತ ಶಿಷ್ಯರು ಕೂಡ ಕುಳಿತಿರ್ತಿದ್ರು. ಕೃಷ್ಣ ಲೀಲೆಯನ್ನು ಕೇಳುತ್ತಾ ಅವರು ಸಂಪೂರ್ಣವಾಗಿ ತೃಪ್ತಿಗೊಳ್ತಾರೆ. ನೇರವಾಗಿ ಎತ್ತಿದ ತಲೆಯೊಂದಿಗೆ ಧ್ಯಾನಮಗ್ನರಾಗಿ ಕೇಳುತ್ತಾ ಸಂಪೂರ್ಣವಾಗಿ ತೃಪ್ತಿಗೊಂಡು ನೇರವಾಗಿ ಎತ್ತಿದ ತಲೆಯೊಂದ ಧ್ಯಾನ ಭಂಗಿಯಲ್ಲಿ ಅವರು ಆ ರೀತಿಯಾಗಿ ಅಲ್ಲಿ ಕುಳಿತಿರ್ತಿದ್ರು. ಅದು ಕೇವಲ ಒಂದು ಲೋಕಾಭಿರಾಮವಾದ ಗೋಷ್ಠಿಯಾಗಿದ್ರು ಕೂಡ ಪ್ರಭುಪಾದರು ಅಲ್ಲಿ ಉಪಸ್ಥಿತಿ ಇಟ್ಟೇ ಇರ್ತಿದ್ರು. ಆ ಸಂದರ್ಭದಲ್ಲಿ ಅತ್ಯಂತ ವಿಶಿಷ್ಟವ ಅವರು ವಾಚಕನನ್ನು ತಡೆಯುತ್ತಿದ್ರು. ಕತ್ತಲು ಸಂಜೆ ಆಗ್ತಾ ಆಗುವಾಗ ಕತ್ತಲು ಅವರಿಗೆ ನಿಧಾನವಾಗಿ ಆವರಿಸ್ತಿತ್ತು. ಪ್ರಭುಪಾದರು ಅಲ್ಲಿ ವಾಚನ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾರೆ. ತೋಟದಿಂದ ಹೋಗ್ತಾರೆ. ಆ ಕಲ್ಲು ಹೊದಿಸಿದ ರಸ್ತೆಯಲ್ಲಿ ಉದ್ದಕ್ಕೂ ನಡೀತಾರೆ. ಮುಖ್ಯ ದೇವಾಲಯಗಳನ್ನು ದಾಟ್ತಾರೆ. 2ನೇ ಅಂತಸ್ತಿಗೆ ತಮ್ಮ ಕೋಣೆಗೆ ಮೆಟ್ಲು ಹತ್ತಿ ಕೂಡ ಹೋಗ್ತಾರೆ. ಶ್ರೀಲ ಪ್ರಭುಪಾದರಿಗೆ ತಮ್ಮ ಆ ಲಾಸ್ ಏಂಜಲೀಸಿನ ತೋಟ ಎಷ್ಟು ಪ್ರಿಯವಾಗಿತ್ತು ಅಂತ ಹೇಳಿದ್ರೆ ಮಾಯಾಪುರದ ಕೇಂದ್ರದಲ್ಲಿ ಕೂಡ ಅಂತಹದೇ ಒಂದು ತೋಟವನ್ನು ಮಾಡ್ಬೇಕು ಅಂತ ಹೇಳಿ ಅವರಲ್ಲೇ ನಿರ್ಧಾರ ಮಾಡ್ತಾರೆ. ಮಾಯಾಪುರ ಭವನಕ್ಕೆ ಸಂಬಂಧಿಸಿದಂತೆ ಅವರ ಸಲಹೆ ಇಷ್ಟೇ: ನೀವು ಇಲ್ಲಿ ಒಂದು ಛಾವಣಿ ತೋಟವನ್ನು ನಿರ್ಮಿಸಿ, ಭವನದ ಆ ಛಾವಣಿಯ ಮೇಲೆ 6 ಅಂಗುಲ ದಪ್ಪ ಮಣ್ಣನ್ನು ಹಾಕಿ, ಎಲ್ಲೆಲ್ಲೂ ತುಳಸಿ ಗಿಡಗಳನ್ನು, ಚೆಲುವಾದ ಬಲಿ ಹೊದರುಗಳನ್ನು ಅದನ್ನು ಬೆಳೆಸಿ. ನನಗೆ ಕೈತೋಟ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಲಾಸ್ ಏಂಜಲೀಸ್ ನಲ್ಲಿ ನನಗಾಗಿ ಒಂದು ಸುಂದರವಾದ ತೋಟವನ್ನು ಕೂಡ ಮಾಡಿದ್ದಾರೆ. ಪ್ರತಿ ಸಂಜೆ ಕೂಡ ನಾನು ಅಲ್ಲಿ ಕುಳಿತುಕೊಳ್ತಿದ್ದೇನೆ. ಅದೇ ರೀತಿ ನೀವು ಇಲ್ಲಿ ಕೂಡ ಮಾಯಾಪುರದಲ್ಲಿ ಕೂಡ ಒಂದು ತೋಟವನ್ನು ನಿರ್ಮಿಸಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ರಾತ್ರಿ 10 ಗಂಟೆ ವೇಳೆಗೆ ಶ್ರೀಲ ಪ್ರಭುಪಾದರು ಮಲಗುವ ಕೋಣೆಗೆ ಹೋಗಿ ಮಲಗ್ತಿದ್ರು. ಅಲ್ಲಿ ಸೇವಕ ಶ್ರುತ ಪ್ರೀತಿ ಅವರ ಕಾಲುಗಳನ್ನು ಒತ್ತುತ್ತಿದ್ದ. ಪ್ರಭುಪಾದರು ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ತಿದ್ರು. ಇಷ್ಟರ ಮಧ್ಯೆ ರಾಮೇಶ್ವರ ಮಹಡಿಯ ಮೆಟ್ಟಲ ಬಳಿ ನಿಂತು ಪ್ರಭುಪಾದರಿಗಿಂದ ಯಾವುದಾದ್ರೂ ಸಂದೇಶವನ್ನು ಕಾರ್ಯದರ್ಶಿಯೋ ಅಥವಾ ಸೇವಕನೋ ತರಬಹುದೋ ಅಂತ ಹೇಳಿ ಆ ನಿರೀಕ್ಷೆಯಲ್ಲಿ ಕಾಯ್ತಾ ಇರ್ತಾರೆ. ರಾಮೇಶ್ವರ ಹೇಳ್ತಾನೆ, ಶ್ರೀಲ ಪ್ರಭುಪಾದರು ಕೋಣೆಯೊಳಗೆ ಹೋಗುವುದೆಂದ್ರೆ ಅವರಿಗೆ ತುಂಬಾ ಅಂಜಿಕೆ ಅಂತೆ. ಆದುದರಿಂದ ನಾನು ಮಹಡಿಯ ಮೆಟ್ಟಲ ಬಳಿ ಅಂದ್ರೆ ಅವರು ಮಹಡಿಯ ಮೆಟ್ಟಲ ಬಳಿಯೇ ನಿಂತು ಪ್ರಭುಪಾದರಿಂದ ಏನಾದ್ರೂ ಸಂದೇಶ ಬರ್ತದಾ ಅಂತೇಳಿ ಕಾಯ್ತಾ ಇರ್ತಿದ್ರು. ಶ್ರೀಲ ಪ್ರಭುಪಾದರು ಏನಾದ್ರೂ ಒಂದು ಹೇಳ್ತಿದ್ರು. ಕೆಳಗಿರ್ತಿದ್ದ ನನಗೆ ಆ ಸಂದೇಶವನ್ನು ಯಾರಾದ್ರೂ ಬಂದು ಮುಟ್ಟಿಸ್ತಿದ್ರು. ಯಾರಿಗೆ? ರಾಮೇಶ್ವರನಿಗೆ. ಪ್ರತಿ ಬೆಳಿಗ್ಗೆ ಕೂಡ ಸಂಕೀರ್ತನದ ಭಕ್ತರು ಸುತ್ತಿಕೊಂಡು ಆ ಇವರನ್ನು ರಾಮೇಶ್ವರನನ್ನು ಪ್ರಶ್ನಿಸ್ತಿದ್ರು. ಪ್ರಭುಪಾದರು ಏನು ಹೇಳ್ತಾರೆ, ಏನು ಹೇಳಿದ್ರು ಇವತ್ತು? ಅಮೃತದ ಕೆಲವು ಹನಿಗಳಿಗಾಗಿ ಅವರು ಬೇಡ್ತಿದ್ರು. ಅದೊಂದೇ ಉತ್ಕಟ ಅನುಭವ ಅವರಿಗೆ. ಪ್ರಭುಪಾದರೊಂದಿಗೆ
ಎಲ್ಲರೂ ಕೂಡ ನೇರವಾದ ಒಂದು ವಿಶೇಷ ಸಂಬಂಧ ಇದ್ದಾರೆ ಅಂತೇಳಿ ಅವರಿಗೆ ಅಲ್ಲಿ ಅರಿವಾಗ್ತದೆ. ಪ್ರಭುಪಾದರ ಕೋಣೆಯ ಬಾಗಿಲಿನ ಆಚೆ ನಿಂತು ಕಾಯ್ತಿರುವಾಗ ನಾನು ಒಂದು ಬಗೆಯ ಒಂದು ಬಗೆಯ ಆ ಆಧ್ಯಾತ್ಮಿಕದ ದಿವ್ಯ ಅನುಭವದಲ್ಲಿ ಅವರು ಇರ್ತಾರೆ. ನಮ್ಮ ಗುರುವಿಗೆ ಪುಸ್ತಕ ವಿತರಣೆ ಮೂಲಕ ನಾವು ಹೇಗೆ ಶುದ್ಧವಾದ ಪ್ರೀತಿಯ ಕಾಣಿಕೆಯನ್ನು ನೀಡುತ್ತಿದ್ದೇವೆ ಎಂಬುದೇ ಆ ಬಗೆಯ ಚಿಂತನೆಯ ವಿಷಯವೇ ಆಗಿರ್ತಿತ್ತದು. ಶಿಷ್ಯರು ಪುಸ್ತಕ ವಿತರಣೆಗಾಗಿ ವಿಮಾನ ನಿಲ್ದಾಣಗಳಿಗೆ ಹೋಗ್ತಾರೆ. ಇದೇ ಮೊದಲು ಲಾಸ್ ಏಂಜಲ್ಸ್ನ ಭಕ್ತರನ್ನು ಬಿಟ್ಟರೆ ಬೇರೆ ಯಾರು ಪುಸ್ತಕ ಮಾರಾಟಕ್ಕಾಗಿ ವಿಮಾನ ನಿಲ್ದಾಣಕ್ಕೆ ಹೋಗಿರ್ಲಿಲ್ಲ. ಆದ್ದರಿಂದ ಇದೊಂದು ತುಂಬಾ ವಿಶಿಷ್ಟವಾದ ಘಟನೆ ಆಗಿತ್ತು. ಬೃಹತ್ ಗ್ರಂಥಗಳನ್ನು ಇಷ್ಟು ಪ್ರಮಾಣದಲ್ಲಿ ರಾಮೇಶ್ವರ ತಂಡದಂತೆ ಬೇರೆ ಯಾರು ಕೂಡ ಮಾರಿರ್ಲಿಲ್ಲ. ಒಂದು ಸಾರಿ ಅವರು ತನ್ನ ನಿತ್ಯ ಸಂಕೀರ್ತನ ವರದಿಯನ್ನು ನೋಡುತ್ತಿದ್ದ ಪ್ರಭುಪಾದರು ಕೇಳಿದ್ರಂತೆ, ಯಾರು ಈ ರಾಮೇಶ್ವರ ಅಂತೇಳಿ. ಪ್ರತಿದಿನ ಶೀಲ ಪ್ರಭುಪಾದರು ಆನಂದದ ಉದ್ವೇಗ ಉಂಟು ಮಾಡಿರುವ ಈ ವರದಿಗಳನ್ನು ನೋಡ್ತಿದ್ರು. ವರದಿಗಳಲ್ಲಿ ಅಲ್ಲಲ್ಲಿ ಆಗಷ್ಟೇ ಪ್ರಕಟವಾಗಿದ್ದ ಪ್ರಭುಪಾದರ ಚೈತನ್ಯ ಚರಿತಾಮೃತ, ಆದಿಲೀಲಾ ಪ್ರಕರಣದ ಅಮೃತ ಉಪಮ ಉದಾಹರಣೆಗಳನ್ನು ಅಲ್ಲಿ ಚಿಮುಕಿಸಲಾಗ್ತಿತ್ತು. ಶಿಷ್ಯರು ಅಧ್ಯಾತ್ಮ ಆನಂದದ ಉತ್ಕರ್ಷದಲ್ಲಿ ಇರ್ತಿದ್ರು ಎಂಬುದು ಅವರಿಗೆ ಗೊತ್ತಾಗ್ತದೆ. ಅದಕ್ಕಾಗಿ ಅವರು ಕೇಳಿದ್ದು ಇವರು ಯಾರು ಎಂದು. ಅಲ್ಲಿ ನಾವು ಸಂಕೀರ್ತನವನ್ನು ಪ್ರೀತಿಸ್ತಿದ್ದೇವೆ ಎಂಬುದು ಅವರಿಗೆ ತಿಳಿಯುವಂಥದ್ದು ಕೂಡ ಇತ್ತು. ಅದೊಂದು ಆರೋಪಿತ ಹೊರೆಯಾಗಿರ್ಲಿಲ್ಲ ಅಥವಾ ಹೆಣಗಾಟವಾಗಿರ್ಲಿಲ್ಲ. ಅಲ್ಲಿ ಯಾವುದೇ ಹೆಣಗಾಟವಿಲ್ಲವೆಂಬುದು ಅವರಿಗೂ ಕೂಡ ಅದು ಗೊತ್ತಿದೆ. ಅದೊಂದು ಆಟವೇ, ಆನಂದವಾಗಿತ್ತು, ದಿವ್ಯಾನುಭವ ಆಗಿತ್ತು. ಪ್ರಭುಪಾದ್ರ ಇದೇ ಸಿದ್ಧಾಂತವೇ ಅಲ್ಲಿ ಅಭಿವ್ಯಕ್ತವಾಯಿತು. ಚೈತನ್ಯ ಚರಿತಾಮೃತದ ಆ ತಾತ್ವಿಕತೆಗೆ ಎಲ್ಲರೂ ಸಹಸ್ಪಂದಿಗಳಾಗಿದ್ದರು. ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಅವತರಿಸಿ ಅವರ ಅಂತರಂಗ ಸಹವರ್ತಿಗಳೊಂದಿಗೆ ಭಗವತ್ ಪ್ರೇಮವನ್ನು ಪ್ರಸಾರಗೊಳಿಸುವುದೇ ಅವರ ಉದ್ದೇಶವನ್ನು ಮಾಡಿಕೊಂಡಿದ್ರು. ಭಗವತ್ ಪ್ರೇಮವನ್ನು ಹಂಚುವಲ್ಲಿ ಯಾರು ಅರ್ಹರು, ಯಾರು ಅರ್ಹರಲ್ಲ ಎಂಬ ತಾರತಮ್ಯ ಅಲ್ಲಿ ಪ್ರಜ್ಞೆಯನ್ನು ಅವರು ಹೊಂದಿರ್ಲಿಲ್ಲ. ದಿನಾ ಪತ್ರದಲ್ಲಿ ಇವೇ ಮಾತುಗಳನ್ನು ಪ್ರಕಟಿಸಿದ್ವು. ಪ್ರಭುಪಾದರು ಅದನ್ನು ತುಂಬಾ ಇಷ್ಟಪಟ್ಟರು. ಶ್ರುತಕೀರ್ತಿ ಅವರ ದೃಷ್ಟಿಯಿಂದ ಶೀಲ ಪ್ರಭುಪಾದರ ಸಾಯಂಕಾಲದ ವಿಶ್ರಾಂತಿ ಸಮಯವು ಅತ್ಯಂತ ವಿಶೇಷವಾದದ್ದು. ಯಾಕೆಂದ್ರೆ ಇಡೀ ದಿನದ ಆಡಳಿತ ನಿರ್ವಹಣೆಯ ಒತ್ತಡದಿಂದ ಪ್ರಭುಪಾದರು ಆಗ ಮುಕ್ತರಾಗ್ತಿದ್ರು. ಶ್ರುತಕೀರ್ತಿ ತೋಟದಿಂದ ರಾತ್ರಿ ಅರಳುವ ಅನೇಕ ಮಲ್ಲಿಗೆ ಹೂಗಳನ್ನು ತರ್ತಿದ್ರು. ಶಿಷ್ಯರು ಸೇವೆ ಮಾಡುತ್ತಿದ್ದಾಗ ಪ್ರಭುಪಾದರ ಆ ಸುಗಂಧಿತ ಪುಷ್ಪಗಳನ್ನು ಆಗಾಗ ಅದನ್ನು ಆಗ್ರಹಿಸ್ತಿದ್ರು. ಆ ಕೃಷ್ಣ ಗ್ರಂಥದ ವಾಚನದ ಸಮಯಕ್ಕಿಂತ ಈಗ ಅವರು ಇನ್ನೂ ಹೆಚ್ಚು ಶಾಂತ ಸ್ಥಿತಿಯಲ್ಲಿ ನಿರಾಳ ಭಾವದಲ್ಲಿ ಇರ್ತಿದ್ರು. ಆ ಸಮಯದಲ್ಲಿ ಮಾಡಲೇಬೇಕಾದ ಯಾವ ವ್ಯವಹಾರ ಕೂಡ ಇರ್ತಿರ್ಲಿಲ್ಲ. ಅವರು ಇಡೀ ದಿನ ಪರಿಶ್ರಮ ಪೂರ್ಣವಾಗಿ ಅಲ್ಲಿ ಕೆಲಸ ಮಾಡಿ ಬಿಡುವಿಲ್ಲದೆ ಇರ್ತಿದ್ರು. 3 ಗಂಟೆ ಕಾಲ ಈ ವಿರಾಮದ ನಂತರ ಪುನಃ ಅವರು ಚಟುವಟಿಕೆಯಲ್ಲಿ ತೊಡಗ್ತಾರೆ. ಆಮೇಲೆ ಅವರು ಹಿಂದಕ್ಕೆ ಹೊರಗಿಕೊಂಡು ಯಾವುದೋ ಒಂದು ಚಿಂತನೆಯಲ್ಲಿ ಇದ್ದು ಅದರಿಂದ ಸುತ್ತುವರಿತಾ ಇರ್ತಾರೆ. ಮೃದುವಾಗಿ ನಾಮೋಚ್ಚರ ಮಾಡ್ತಾ ಶಾಂತವಾಗಿ ಅವರು ಕಾಲ ಕಳೀತಾರೆ. ಕೆಲವು ಸಂಜೆ ಶೀಲ ಪ್ರಭುಪಾದರು ತಮ್ಮ ವಿಶ್ರಾಂತಿಯ ಕಾರ್ಯಕ್ರಮವನ್ನು ಸ್ವಲ್ಪ ಮುಂದೂಡ್ತಾರೆ. ಇನ್ನು ಮಲಗುವ ಕೋಣೆಯಲ್ಲಿ ನಿಧಾನವಾಗಿ ಅತ್ತಿಂದ ಇತ್ತ ಓಡಾಡುವಾಗ ಮಾಲೆಯಲ್ಲಿ ಜಪ ಮಾಡ್ತಿದ್ರು ಅಥವಾ ಹಾಸಿಗೆಯ ಮೇಲೆ ಕುಳಿತು ಜಪ ಮಾಡ್ತಿದ್ರು. ಆದ್ರೆ ಬಹಳಷ್ಟು ರಾತ್ರಿ ಅವರು ಅಂಗಾತ ಮಲಗಿದಾಗ ಶ್ರುತಕೀರ್ತಿ ಅವರ ಕಾಲುಗಳನ್ನು ಒತ್ತುತ್ತಿದ್ರು. ಪ್ರಭುಪಾದರು ತಮ್ಮ ಸೇವಕನಂತೆ ಏನಾದ್ರೂ ಮಾತನಾಡಿದ್ರು ಎಂದ್ರೆ ಅದು ಇಸ್ಕಾನ್ನ ಆಡಳಿತ ವ್ಯವಸ್ಥೆಯನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ಮಾತನಾಡಿದಿಲ್ಲ. ಕೆಲವೊಮ್ಮೆ ಅವರು ಗೋಡೆಯ ಮೇಲಿದ್ದ ಚಿತ್ರವನ್ನೇ ನೋಡ್ತಿದ್ರು. ಕೃಷ್ಣ ಎಂತಹ ಚೆಲುವ, ಹೇಗೆ ತಾನೇ ಇವನಿಂದ ಮೋಹಿತರಾಗುವುದಿಲ್ಲ ಅಂತೇಳಿ. ಕೆಲವು ವೇಳೆ ಪ್ರಭುಪಾದರು ತಮ್ಮ ಬಾಲ್ಯದ ಅನುಭವಗಳನ್ನು ಕುರಿತು ಹೇಳ್ತಿದ್ರು. ಆಮೇಲೆ ಲೋಕಾಭಿರಾಮವಾಗಿ ಏನಾದ್ರೂ ಒಂದು ಮಾತನಾಡ್ತಾರೆ. ಆದ್ರೆ ಇಂತಹ ನಿರಾಳ ಸಮಯದಲ್ಲಿ ಕೂಡ ಅವರು ಸಂಕೀರ್ತನ ಕಾರ್ಯಕ್ರಮದ ಪರಿಣಾಮವನ್ನು ಕೇಳುವುದೆಂದ್ರೆ ಅವರಿಗೆ ಇಷ್ಟ. ಆದುದರಿಂದ್ರೆ ಅವರು ಆಗಾಗ ಆ ಹೊತ್ತಿನಲ್ಲಿ ರಾಮೇಶ್ವರರ ಆ ದೈನಿಕ ವರದಿಯನ್ನು ಓದ್ತಾರೆ ಅಥವಾ ಕೆಲವು ಬಾರಿ ಕೃಷ್ಣ ಪ್ರಜ್ಞೆಯ ಬಗ್ಗೆ ಸುಮ್ಮನೆ ಏನಾದ್ರೂ ಒಂದು ಮಾತನಾಡ್ತಾ ಇರ್ತಾರೆ. ಒಂದು ರಾತ್ರಿ ರಾಮೇಶ್ವರರ ಆನಂದದ ಉದ್ರೇಕ ನೀಡುವ ದೈನಿಕ ಸಂಕೀರ್ತನದ ವರದಿಯನ್ನು ಓದಿದ ಕೂಡಲೇ ಪ್ರಭುಪಾದರಿಗೆ ಮನಸ್ಸು ತುಂಬಿ ಬರ್ತದೆ. ಅವರು ವರದಿಯ ಹಿಂದೆ ಒಂದು ಸಂದೇಶವನ್ನು ಬರೀತಾರೆ. ಅದು ಏಪ್ರಿಲ್ 20, 1973. ನನ್ನ ಪ್ರೀತಿಯ ಹುಡುಗ ಹುಡುಗಿಯರೇ, ಭಗವಾನ್ ಕೃಷ್ಣನ ಆ ಪಾದ ಕಮಲಗಳ
ವೈಭವವನ್ನು ಪ್ರಸಾರ ಮಾಡಲು ನೀವೆಲ್ಲ ತುಂಬಾ ಕಷ್ಟಪಡ್ತಾ ಇದ್ದೀರಾ. ಇದರಿಂದಾಗಿ ನನ್ನ ಗುರು ಮಹಾರಾಜರು ನಿಮ್ಮ ಬಗ್ಗೆ ತುಂಬಾ ಸುಪ್ರೀತರಾಗಿದ್ದಾರೆ. ನಿಜಕ್ಕೂ ನನ್ನ ಗುರು ಮಹಾರಾಜರು ನನಗೆ ನೀಡುವುದಕ್ಕಿಂತ 1000 ಪಟ್ಟು ಹೆಚ್ಚು ಆಶೀರ್ವಾದಗಳನ್ನು ನಿಮ್ಗೆ ನೀಡ್ತಾರೆ. ಅದೇ ನನ್ನ ತೃಪ್ತಿ. ಸೇರಿರುವ ಎಲ್ಲಾ ಭಕ್ತರಿಗೂ ಕೂಡ ಸರ್ವ ಸುಖವಾಗ್ಲಿ ಅಂತ ಹೇಳಿ ಭಕ್ತಿ ಸಿದ್ಧಾಂತ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಅಲ್ಲಿ ಬರೀತಾರೆ. ವಿಶೇಷ ಸೂಚನೆ ಅಂತೇಳಿ ಪ್ರತಿಯೊಬ್ಬರು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಸಂಕೀರ್ತನ ತಂಡದೊಂದಿಗೆ ಹೋಗತಕ್ಕದ್ದು ಅಂತ ಹೇಳಿ ಮಾಯ ಮೆಟ್ಟಲ ಬುಡದಲ್ಲಿ ಕಾಯ್ತಾ ನಿಂತಿರುತ್ತಿದ್ದ ರಾಮೇಶ್ವರರಿಗೆ ಶೀಲ ಪ್ರಭುಪಾದರ ಒಂದು ಒಳ್ಳೆಯ ಮಾತು ಕೂಡ ನಾಚಿಗೆ ತರಿಸುವಂತದ್ದಿತ್ತು. ಅವರು ಆ ಪ್ರಭುಪಾದರ ಬೆಲೆ ಬಾಳುವ ರತ್ನದಂತಹ ಆ ಕೈ ಬರಹದ ಒಕ್ಕನೆ ಸಿಕ್ಕಿತೋ ಆಗ ಅದು ಒಳ್ಳೆಯ ಅದೃಷ್ಟದ ಬಗ್ಗೆ ಯಾರಾದ್ರೂ ಇನ್ನು ಎದ್ದಿರಬಹುದಾದ ಶಿಷ್ಯರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ ಸಾಧ್ಯ ಅಂತೇಳಿ ಅಲ್ಲಿಂದ ಓಡಿಯೇ ಹೋಗ್ತಾರೆ. ಆಗ ತ್ರಿಪುರಾರಿ ಅವರು ಏನ್ ಹೇಳ್ತಾರೆ ನೋಡೋಣ. ಸಾಮಾನ್ಯವಾಗಿ ಅವರು ಪ್ರತಿ ಮುಂಜಾನೆ ಮಂಗಳಾರತಿ ಆದ ಮೇಲೆ ಸಣ್ಣ ಗುಂಪೊಂದು ದೇವಾಲಯದ ಬಾಗಿಲ ಬಳಿ ಸೇರ್ತಿತ್ತು. ಯಾಕೆಂದ್ರೆ ಮುಂಜಾನೆ ಜಪ ಮಾಡುವಾಗ ದೇವಾಲಯದ ಒಳಗೆ ಯಾರು ಮಾತನಾಡ್ತಿರ್ಲಿಲ್ಲ. ರಾಮೇಶ್ವರರ ಆ ಬಾಗಿಲು ಬಳಿ ನಿಂತು ಕೆಲವರು ಶಿಷ್ಯರು ಅಲ್ಲಿಗೆ ಬರುವುದನ್ನು ಅವರು ನಿರೀಕ್ಷಿಸ್ತಿದ್ರು. ಶಿಷ್ಯರು ಅಲ್ಲಿ ಸೇರಿದಾಗ ಪ್ರಭುಪಾದರ ಒಕ್ಕನೆಯನ್ನು ನಮಗೆ ಅವರು ತೋರಿಸಿದ್ರು. ಜಪದ ಕಾಲದಲ್ಲಿ ನಾವು ಮಾತನಾಡುತ್ತಿರುವುದು ಕೆಲವರು ಭಕ್ತರಿಗೆ ಕಸಿವಿಸಿ ಆಗ್ತಿತ್ತು. ಮತ್ತೆ ಅವರ ಏಕಾಗ್ರತೆಗೆ ಅದು ಭಂಗ ತರ್ತಿತ್ತು. ನಮ್ಮ ಸೇವೆಯನ್ನಾಗ್ಲಿ ಜಪದಲ್ಲಾಗ್ಲಿ ನಾವು ಪೂರ್ಣವಾಗಿ ತನ್ಮಯ ಆಗಿಲ್ಲ ಎಂದು ಅವರಿಗೆ ಅನಿಸಿರ್ಬೇಕು ಅಂತ ವಾಸ್ತವವಾಗಿ ಅವರು ಸಂಕೀರ್ತನದ ಬಗ್ಗೆ ಯೋಚಿಸುವುದರಲ್ಲಿ ನಾವು ತೀವ್ರವಾಗಿ ಮುಳುಗಿ ಹೋಗ್ತಿದ್ದೆವು. ಜಪಕ್ಕೆ ಹಿಂದಿರುಗಿದಾಗ ಪ್ರಭುಪಾದರಿಗೆ ಸಂತೋಷವಾಗುವಂತೆ ಹೇಗೆ ಸಂಕೀರ್ತನ ಕಾರ್ಯಕ್ರಮವು ನಡೆಸುವುದು ಎಂಬ ಆಸೆಯಿಂದಲೇ ನಾವು ಜಪದಲ್ಲಿ ತೊಡಗುತ್ತಿದ್ದೆವು. ಬಹಳ ಬೇಗ ಪ್ರತಿಯೊಬ್ಬರು ಆದಷ್ಟು ಬೇಗ ಸಂಕೀರ್ತನ ತಂಡದೊಂದಿಗೆ ಹೋಗ್ಬೇಕು ಎಂದು ಪ್ರಭುಪಾದರ ಮಾತುಗಳು ಬೇರೆ ದೇವಾಲಯಗಳಿಗೂ ಕೂಡ ತಲುಪಿದವು. ಅಲ್ಲಿ ಶೀಲ ಪ್ರಭುಪಾದರು ಬಹಳ ಬೇಗ ಲಾಸ್ ಏಂಜಲೀಸ್ ಅನ್ನು ಬಿಟ್ಟು ಭಾರತಕ್ಕೆ ಹಿಂದಿರುಗಿದ್ರು ಕೂಡ ಅವರ ಸಂದೇಶದ ಹಿಂದೆಯೇ ಉಳಿದ ಭಕ್ತರು ನಂಬಿಕೆಯನ್ನು ಮತ್ತಷ್ಟು ದೃಢಗೊಳಿಸಿತು. ಹರೇ ಕೃಷ್ಣ. ಸ್ಕ್ರೀನ್ ಬಂದಿಲ್ಲಲ್ಲ? ಬಂದಿದ? ಇಲ್ಲ ಮಾತಾಜಿ, ಸ್ಕ್ರೀನ್ ಬಂದಿಲ್ಲ. ಈಗ ಬಂದಿದೆ. ಈಗ ಬಂತ. ಮಂಜುಳಾ ಮಾತಾಜಿ, ಮೊನ್ನೆ ಓದಿದ್ದೀರಾ ನೀವು? ಓದಿದ್ದೀರಾ? ಇಲ್ಲ ಮಾತಾಜಿ. ಓಕೆ ಓಕೆ, ಇವತ್ತು ನೀವೇ ಓದಿ. 1 ನಿಮಿಷ. ಕಾಣ್ತದ ಸ್ಕ್ರೀನ್? 1973 ಹೌದೌದು, ಅಲ್ಲಿಂದ 1973ರ ಬೇಸಿಗೆಯಲ್ಲಿ ಭಕ್ತರು ಸಂಗೀತ ಕಚೇರಿಗಳಲ್ಲಿ ಕೆಲವೇ ಗಂಟೆಗಳಲ್ಲಿ 100 ಕೃಷ್ಣ ಗ್ರಂಥಗಳನ್ನು ವಿತರಿಸಬಹುದು ಎಂಬುದನ್ನು ಕಂಡುಕೊಂಡರು. ಈಗ ಕೃಷ್ಣ ಗ್ರಂಥವು ಪೇಪರ್ ಬ್ಯಾಕ್ನ 3 ಸಂಪುಟಗಳಲ್ಲಿ ಜಾರ್ಜ್ ಹ್ಯಾರಿಸನ್ ಅವರ ಮುನ್ನುಡಿಯೊಂದಿಗೆ ದೊರೆಯುತ್ತಿದ್ದು ಯುವ ಜನಾಂಗಕ್ಕೆ ವಿಶೇಷವಾಗಿ ಪ್ರಿಯವಾಗಿತ್ತು. ಜುಲೈನಲ್ಲಿ ರಾಮೇಶ್ವರರು ಲಂಡನ್ನಲ್ಲಿದ್ದ ಪ್ರಭುಪಾದರಿಗೆ ಒಂದು ಪತ್ರ ಬರೆದು ಲಾಸ್ ಏಂಜಲೀಸ್ ದೇವಾಲಯದ ಶಿಷ್ಯರು ಒಂದೇ ವಾರದಲ್ಲಿ 2000 ಕೃಷ್ಣ ಗ್ರಂಥಗಳನ್ನು ವಿತರಣೆ ಮಾಡಿರುವುದನ್ನು, ಸಂಗೀತ ಕಚೇರಿಯೊಂದರಲ್ಲಿ ಕೇವಲ 2 ಗಂಟೆಗಳ ಕಾಲಾವಧಿಯಲ್ಲಿ 600 ಗ್ರಂಥಗಳನ್ನು ಭಕ್ತರು ವಿತರಣೆ ಮಾಡಿರುವುದನ್ನು ತಿಳಿಸಿದರು. ಲಾಸ್ ಏಂಜಲೀಸ್ನ ಭಕ್ತರು, ತ್ರಿಪುರಾರಿ ಮತ್ತು ಇತರ ಕೆಲವು ಪ್ರಧಾನ ಸಂಕೀರ್ತನ ವ್ಯಕ್ತಿಗಳು ದೇವಾಲಯದಿಂದ ದೇವಾಲಯಕ್ಕೆ ಭೇಟಿ ಕೊಡುತ್ತಾ ತಮ್ಮ ಅನುಭವವನ್ನು ಬೇರೆ ಭಕ್ತರೊಂದಿಗೆ ಹಂಚಿಕೊಳ್ಳುವುದು ಸೂಕ್ತ ಎಂದು ನಿರ್ಧರಿಸಿದರು. ರಾಮೇಶ್ವರ ಪ್ರಭುಪಾದರಿಗೆ ಹೀಗೆ ಬರೆದರು: ನಾವು ಬೇರೆ ಬೇರೆ ಕೇಂದ್ರಗಳಿಗೆ ಇಷ್ಟೊಂದು ಜನ ಭಕ್ತರನ್ನು ಕಳಿಸಲು ಸಾಧ್ಯವಾಗುತ್ತಿರುವುದು ಶ್ರೀ ಶ್ರೀ ರುಕ್ಮಿಣಿ ಮತ್ತು ದ್ವಾರಕಾಧೀಶರ ಲಾಸ್ ಏಂಜಲೀಸ್ ದೇವಾಲಯದ ವಿಗ್ರಹಗಳು ಕರುಣೆ ಎಂದು ಭಾವಿಸುತ್ತೇನೆ. ಇದು ನವದ್ವಾರಕದ ನಿಜವಾದ ಸಮೃದ್ಧಿ. ಶ್ರೀಲ ಪ್ರಭುಪಾದರು ಆಗಸ್ಟ್ 3ರಂದು ಹೀಗೆ ಉತ್ತರ ಬರೆದರು: ಇದರಲ್ಲಿ ಅನುಮಾನವೇ ಇಲ್ಲ. ಪುಸ್ತಕಗಳನ್ನು ಹಂಚುವುದೇ ನಮ್ಮ ಅತ್ಯಂತ ಮುಖ್ಯ ಚಟುವಟಿಕೆ. ದೇವಾಲಯವೆಂದರೆ ಊಟ ಮಾಡುವ ಮತ್ತು ನಿದ್ರಿಸುವ ಸ್ಥಳವಲ್ಲ. ಮಾಯೆಯೊಂದಿಗೆ ಹೋರಾಡಲು
ಯೋಧರನ್ನು ಕಳುಹಿಸುವ ಮೂಲ ನೆಲೆ. ಮಾಯೆಯೊಂದಿಗೆ ಹೋರಾಡುವುದು ಎಂದರೆ ಲಕ್ಷಾಂತರ ಪುಸ್ತಕಗಳನ್ನು ಬದ್ಧಾತ್ಮರ ತೊಡೆಗಳ ಮೇಲೆ ಹಾಕುವುದು ಎಂದರ್ಥ. ಯುದ್ಧ ಕಾಲದಲ್ಲಿ ಆಕಾಶದಿಂದ ಬಾಂಬುಗಳ ಮಳೆ ಸುರಿಯುವುದಿಲ್ಲವೇ? ಅದರಂತೆಯೇ ಇದು. ನಿಮ್ಮಲ್ಲಿರುವ ಅತ್ಯುತ್ತಮ ಸಂಕೀರ್ತನ ವ್ಯಕ್ತಿಗಳನ್ನು ಬೇರೆಯವರಿಗೆ ಮಾರ್ಗದರ್ಶನ ಮಾಡಲು ಕಳುಹಿಸಿಕೊಡುವ ಕಾರ್ಯಕ್ರಮ ಕೂಡ ನನಗೆ. ದಯವಿಟ್ಟು ಪುಸ್ತಕಗಳನ್ನು ಹಂಚಿ. ಸಾಕಾ ಮಾತಾಜಿ? ಅಲ್ಲ, ಇದೊಂದು ಪ್ಯಾರಾ ಓದ್ತಾ. ಕಾರ್ಯಕ್ರಮ ಕೂಡ ನನಗೆ ಇಷ್ಟವಾಯಿತು. ಬೇರೆಯವರಿಗೆ ತರಬೇತಿ ಕೊಡುವುದು ಕೃಷ್ಣ ಪ್ರಜ್ಞೆಯ ನಿಜವಾದ ಪ್ರಗತಿ. ಈ ಕಾರ್ಯಕ್ರಮವನ್ನು ಹೀಗೆ ಮುಂದುವರೆಸಿ ಭವಿಷ್ಯದಲ್ಲಿ ಚಳುವಳಿ ಮಾಡುವ ನಮ್ಮ ಪ್ರತಿಯೊಬ್ಬ ಭಕ್ತನು ಪುಸ್ತಕ ವಿತರಣೆಯ ಕಲೆಯನ್ನು ಇದರಿಂದ ಅರ್ಥ ಮಾಡಿಕೊಳ್ಳುವನು. ನಿಮ್ಮ ಕಾರ್ಯಕ್ರಮಕ್ಕೆ ಒಪ್ಪಿಗೆ ಇದೆ. ಹರೇ ಕೃಷ್ಣ. ಧನ್ಯವಾದಗಳು. ಮತ್ತೆ ರಾಜಪ್ರಭುಜಿ ಓದಿ. ಎಸ್ ಮಾತಾಜಿ. ಹರೇ ಕೃಷ್ಣ. ಓದ್ತೇನೆ ಮಾತಾಜಿ. ಓದಿ. ಇಲ್ಲಿಂದ ಅಲ್ಲ ಮಾತಾಜಿ, ಪ್ರಭುಪಾದರ ಗ್ರಂಥಗಳನ್ನು. ಹೌದೌದು, ಅಲ್ಲಿಂದ. ಹರೇ ಕೃಷ್ಣ ಮಾತಾಜಿ. ಪ್ರಭುಪಾದರ ಗ್ರಂಥಗಳನ್ನು ಹೊಸದಾಗಿ ಓದಿದ್ದ ಮಹಿಳೆಯೊಬ್ಬರ ಬರೆದ ಪತ್ರ ಜುಲೈ ತಿಂಗಳ BBT ವಾರ್ತಾಪತ್ರಿಕೆಯಲ್ಲಿ ಪ್ರಕಟವಾಯಿತು. ನಾನು ಸ್ಯಾನ್ ಫ್ರಾನ್ಸಿಸ್ಕೋನ ವಿಮಾನ ನಿಲ್ದಾಣದಿಂದ ಹೊರಟು ಲಂಡನ್ಗೆ ಪ್ರಯಾಣ ಮಾಡುತ್ತಿರುವಾಗ ನಿಮ್ಮ ಅನುಚರರೊಬ್ಬರು ಕೃಷ್ಣ ಗ್ರಂಥವನ್ನು ನನಗೆ ಕೊಟ್ಟರು. ನನಗೆ ಯಾವತ್ತೂ ಅಷ್ಟೊಂದು ಸಂತೋಷವಾಗಿರಲಿಲ್ಲ, ಅಂತಹ ಸುಸಂಧಿ ದೊರೆತಿರಲಿಲ್ಲ ಅಥವಾ ಅಂತಹ ಗೌರವ ಪ್ರಾಪ್ತವಾಗಿರಲಿಲ್ಲ ಎಂಬುದು ಸರಿಯಾದ ಮಾತು. ಐಹಿಕವಾದ ಕುರುಡು ಓಟ ನನಗೆ ಸಾಕಾಗಿತ್ತು. ಐಹಿಕ ಸಮೃದ್ಧಿ ಮತ್ತು ಕ್ರೀಡೆಗಳ ಸಂಪರ್ಕವಿಲ್ಲದೆ ಮೇಲ್ಮಟ್ಟದ ಜೀವನದಲ್ಲಿ ಬದುಕುವುದು ನನ್ನ ಆಸೆ. ಲಂಡನ್ನಿನಿಂದ ಹಿಂತಿರುಗುವಾಗ ಚಿಕಾಗೋ ವಿಮಾನ ನಿಲ್ದಾಣದಲ್ಲಿ ರಾಜ್ ವಿದ್ಯಾ ಎಂಬ ಇನ್ನೊಂದು ಗ್ರಂಥವನ್ನು ಹಾಕಿಕೊಂಡುಕೊಂಡಳು. ಇನ್ನೂ ಹೆಚ್ಚಿನ ಸಹಾಯ ನಮ್ಮಿಂದ ಕೇಳಿದಳು. ಇದು ಅತ್ಯಂತ ಸುಂದರ ಎಂಬುದು ಅವಳ ನಿರ್ಣಾಯಕ ಮಾತು. ತ್ರಿಪುರಾರಿ ಅವರು ತಮ್ಮ ಪ್ರವಾಸದಲ್ಲಿ ತಮ್ಮ ಸಂಕೀರ್ತನದ ವಿಧಾನವನ್ನು ಬೋಧಿಸಿದ ಮೇಲೆ ಹೆಚ್ಚು ಭಕ್ತರು ಅವರನ್ನು ಅನುಸರಿಸಿದರು. ಪುಸ್ತಕಗಳನ್ನು ಮಾರುವಾಗ ತಲೆಗೆ ಕೃತಕ ಕೂದಲಿನ ವಿಗ್ ಧರಿಸಿ ಸಾಂಪ್ರದಾಯಿಕ ಉಡುಗೆಗಳನ್ನು ಹಾಕಿಕೊಳ್ಳತೊಡಗಿದರು. ಈ ರೀತಿ ಉಡುಪು ಧರಿಸುವುದರಿಂದ ಜನರನ್ನು ಸಂಧಿಸುವುದು ಹೆಚ್ಚು ಸುಲಭವಾಯಿತು. ಪುಸ್ತಕ ವಿತರಣೆಯ ಸಾಧ್ಯತೆಯನ್ನು ಇದು ಹೆಚ್ಚು ಮಾಡಿತು. ಆದರೆ ಕೆಲವು ಭಕ್ತರಿಗೆ ಇದು ಮಾತ್ರ ಒಪ್ಪಿಗೆ ಆಗಲಿಲ್ಲ. 1973 ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ದಿನ ಮುಂಜಾನೆ ಜುಹು ಬೀಚ್ನಲ್ಲಿ ಶ್ರೀಲ ಪ್ರಭುಪಾದರು ಬೆಳಗಿನ ಹವಾ ಸೇವನೆಗೆ ಹೊರಟಾಗ ಅವರ ಕೆಲವು ಸನ್ಯಾಸಿ ಶಿಷ್ಯರು ಈ ಸಮಸ್ಯೆಯನ್ನು ಅವರ ಗಮನಕ್ಕೆ ತಂದರು. ಪ್ರಭುಪಾದರು ಜುಹು ಬೀಚಿನಲ್ಲಿ ಅಲೆಯುತ್ತಾ ಅನೇಕ ನಾಗರಿಕರಿಗೆ ತಮಗೆ ಕೈ ಮುಗಿದು ಗೌರವ ಸೂಚಿಸಿ ಹರೇ ಕೃಷ್ಣ ಎಂದು ಹೇಳುತ್ತಿದ್ದನ್ನು ಶಿಷ್ಯರು ಗಮನಕ್ಕೆ ತಂದರು. ಇದೇ ನಿಜವಾದ ವೈಷ್ಣವನ ಗುರುತು ಎಂದು ಶ್ರೀಲ ಪ್ರಭುಪಾದರು ಹೇಳಿದರು. ವೈಷ್ಣವರನ್ನು ಯಾರಾದರೂ ನೋಡಿದಾಗ ತಕ್ಷಣವೇ ಆತನಿಗೆ ಕೃಷ್ಣನ ಸ್ಮರಣೆ ಉಂಟಾಗುತ್ತದೆ. ಆದುದರಿಂದ ತಮ್ಮ ಶಿಷ್ಯರು ಎದ್ದು ಕಾಣುವಂತೆ ವೈಷ್ಣವ ಚಿಹ್ನೆಗಳಾದ ತಿಲಕ, ಶಿಖೆ ಮತ್ತು ಕಂಠಿಮಾಲಗಳನ್ನು ಧರಿಸಬೇಕು. ಆಗ ತಕ್ಷಣವೇ ಜನರಿಗೆ ಹರೇ ಕೃಷ್ಣ ಜನ ಇಲ್ಲಿದ್ದಾರೆ ಎಂದು ಗೊತ್ತಾಗುತ್ತದೆ. ಸ್ವಲ್ಪ ಮೇಲೆ ಮಾತಾಡಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಓದ್ತೀರಾ? ಓದ್ತೀನಿ ಮಾತಾಜಿ. ಓದಿ ಓದ್ಲಾ ಮಾತಾಜಿ? ಓದಿ ಓದಿ. ಸನ್ಯಾಸಿಯೊಬ್ಬನು ಅಮೆರಿಕದಲ್ಲಿ ಭಕ್ತರು ಈಗ ದಿಗ್ಗುಗಳನ್ನು ಧರಿಸಿ ಇಪ್ಪಿಗಳ ಹಾಗೆ ಬಟ್ಟೆ ಧರಿಸಿ ಪುಸ್ತಕಗಳನ್ನು ವಿತರಣೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದನು. ಆದರೆ ಈ ಸನ್ಯಾಸಿ ತನ್ನ ಜನರು ಹೀಗೆ ಮಾಡಲು ಬಿಟ್ಟಿರಲಿಲ್ಲ. ಜನರಿಗೆ ತಾವು ಮಾತಾಡುತ್ತಿರುವುದು ಒಬ್ಬ ಭಕ್ತನೊಂದಿಗೆ ಎಂಬುದೇ ತಿಳಿಯದೆ ಹೋದರೆ ಅದು ಸ್ವಂತಿಕೆಯ ಸೋಲು ಎಂಬುದಾಗಿ ಅವನು ಭಾವಿಸಿದನು. ಯಾರಾದರೂ ಪುಸ್ತಕ ವಿತರಣೆ ಮಾಡಲು ಇಷ್ಟಪಟ್ಟಿದರೆ ಕೃಷ್ಣನ ಅಂತಹ ಭಕ್ತರಿಗೆ ವೇಷ ಮರೆಸಿಕೊಳ್ಳದೆಯೇ ಪುಸ್ತಕ ಮಾರಲು ಸಾಧ್ಯವಾಗುವಂತಹ ಸ್ಥಳವೊಂದನ್ನು ಕಂಡುಕೊಳ್ಳಲು ಸಹಾಯ ಮಾಡಿಯೇ ಮಾಡುತ್ತಾನೆ ಎಂಬುದಾಗಿ ಆ ಸನ್ಯಾಸಿಯು ತನ್ನ ಮಾತುಗಳಲ್ಲಿ ಮುಕ್ತಾಯ ಹಾಡಿದನು. ಶ್ರೀಲ ಪ್ರಭುಪಾದರು ಇತರರ ಕಡೆ ನೋಡ್ತಾ ಅದರ ಅಭಿಪ್ರಾಯಗಳನ್ನು ಕೇಳಿದರು. ಒಬ್ಬ ಭಕ್ತನು ಅಮೆರಿಕದಲ್ಲಿ ಏಕೆ ಭಕ್ತರು ವೇಷ ಮರೆಸಿಕೊಂಡು ಪುಸ್ತಕ ಮಾರುತ್ತಿದ್ದಾರೆ ಎಂಬುದನ್ನು ವಿವರಿಸಿದರು. ಅಮೆರಿಕದ ಭಕ್ತರು ವೇಷ ಮರೆಸಿಕೊಳ್ಳದಿದ್ದರೆ ಕೆಲವು ನಿರ್ದಿಷ್ಟ ಸ್ಥಳಗಳಲ್ಲಿ ಅವರಿಗೆ ಪುಸ್ತಕಗಳನ್ನು ಮಾರಲು ಅನುಮತಿಯನ್ನೇ ಕೊಡುತ್ತಿರಲಿಲ್ಲ. ಪ್ರಭುಪಾದರು ಎಲ್ಲಾ ಅಭಿಪ್ರಾಯಗಳನ್ನು ಕೇಳಿ ಕೊನೆಗೆ ತಮ್ಮ ನಿರ್ಣಯವನ್ನು ತಿಳಿಸಿದರು. ಹೀಗೆ ವೇಷ ಮರೆಸಿಕೊಳ್ಳುವುದನ್ನು ತಕ್ಷಣ ನಿಲ್ಲಿಸಬೇಕು.
ಎಷ್ಟು ಮಾತ್ರಕ್ಕೂ ನಾವು ನಮ್ಮ ಘನತೆಯನ್ನು ಬಲಿ ಕೊಡಬಾರದು. ಅವರು ಹೇಳಿದರು, ನಾವು ನಮ್ಮ ತತ್ವ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಉದ್ದ ಕೂದಲನ್ನು ಬಿಟ್ಟು ಕರ್ಮಿ ಬಟ್ಟೆಗಳನ್ನು ಹಾಕಿಕೊಳ್ಳುವುದು ಮತ್ತೆ ಹಿಪ್ಪಿಗಳಾಗುವ ಸೂಚನೆ. ನೀವು ಆಗಿದ್ದರಿಂದ ಈ ಪ್ರವೃತ್ತಿ ನಿಮ್ಮಲ್ಲಿ ಇನ್ನೂ ಇದೆ. ಇದು ತಕ್ಷಣ ನಿಲ್ಲಿಸಬೇಕು. ದೇವಾಲಯಕ್ಕೆ ಹಿಂದಿರುಗುವ ದಾರಿಯಲ್ಲಿ ಪ್ರಭುಪಾದರು ಒಬ್ಬ ಬಡ ಮನುಷ್ಯ ರಸ್ತೆಯ ಬದಿಯಲ್ಲಿ ಎಲ್ಲರಿಗೂ ಕಾಣುವಂತೆ ಬಹಿರ್ದೆಸೆಗೆ ಕುಳಿತಿರುವುದನ್ನು ನೋಡಿದರು. ಸಾರ್ವಜನಿಕ ಅಭಿಪ್ರಾಯ ಲೆಕ್ಕಿಸದೆ ಆ ಮನುಷ್ಯ ತನ್ನ ಮಟ್ಟಗೆ ತಕ್ಕಂತೆ ತಾನು ನಡೆದುಕೊಳ್ಳುತ್ತಿದ್ದಾನೆ. ಹಾಗಿರುವಾಗ ಅವರಂತೆ ನಾವು ಕೂಡ ನಮ್ಮ ಮಟ್ಟವನ್ನು ಕಾಪಾಡಿಕೊಳ್ಳುವುದು ಬೇಡವೇ ಎಂಬುದಾಗಿ ಪ್ರಭುಪಾದರು ಹೇಳಿದರು. ಪ್ರಭುಪಾದ ಕಾರ್ಯದರ್ಶಿಯಾದ ಸಮಾಲಕೃಷ್ಣ ಗೋಸ್ವಾಮಿಯವರು ಒಂದು ಪತ್ರವನ್ನು ಸಿದ್ಧಪಡಿಸಿ ಸಹಿ ಮಾಡಿ ಪ್ರಭುಪಾದಗೆ ತೋರಿಸಿದರು. ಪ್ರಭುಪಾದರು ಒಪ್ಪಿದ್ದೇನೆ ಎಂದು ಬರೆದು ತಾವು ಸಹಿ ಮಾಡಿದರು. ಪತ್ರದಲ್ಲಿ ಇದು ವಿಷಯ ಇಷ್ಟೇ: ಎಲ್ಲ ಸಂಕೀರ್ತನ ಭಕ್ತರು ತಿಲಕ, ಧೋತಿ, ಕಂಠಿಮಾಲೆ ಧರಿಸತಕ್ಕದು ಮತ್ತು ಸಿಕೆಯನ್ನು ಬಿಡತಕ್ಕದು. ಅವರು ಪುಸ್ತಕಗಳನ್ನು ವಿತರಣೆ ಮಾಡುವುದಕ್ಕೆ ಕೃಷ್ಣನನ್ನು ಅವಲಂಬಿಸಬೇಕೇ ವಿನಃ ಮಾರುವೇಷಗಳಲ್ಲ. ಪತ್ರದ ಕೊನೆಯ ಒಂದು ಮರೆತ ಮಾತನ್ನು ಸೇರಿಸಲಾಗಿದೆ. ಶ್ರೀಲ ಪ್ರಭುಪಾದ ಮೇಲಿನ ವಿವರಗಳನ್ನು ಗಮನಿಸಿ ಹೀಗೆ ಸೇರಿಸಿದರು: ಭಕ್ತರು ಇಷ್ಟಪಟ್ಟಲ್ಲಿ ಅವರು ಕೋಟು ಮತ್ತು ಪ್ಯಾಂಟುಗಳನ್ನು ಧರಿಸಬಹುದು, ಆದರೆ ತಿಲಕ, ಶಿಕೆ ಮತ್ತು ಕಂಠಿಮಾಲೆ ಇವುಗಳು ಇರಲೇಬೇಕು. ಹಿಂದೆ ಕೂಡ ಶ್ರೀಲ ಪ್ರಭುಪಾದರು ಈ ವಿಷಯ ಕುರಿತು ಬೇರೆ ಬೇರೆ ಪತ್ರಗಳಲ್ಲಿ ಪ್ರಸ್ತಾಪ ಮಾಡಿದರು. ಕೆನಡಾದ ಜಗದೀಶನ್ಗೆ ಉತ್ತರ ಬರೆಯುವಾಗ ಪ್ರಭುಪಾದರು ಪಶ್ಚಿಮ ದೇಶದ ಬಟ್ಟೆಗಳನ್ನು ಧರಿಸುವ ಬಗ್ಗೆ, ವಿಗ್ ಅಥವಾ ಹ್ಯಾಟ್ ಧರಿಸುವ ಬಗ್ಗೆ ಅಭ್ಯಂತರವೇನೂ ಇಲ್ಲವೆಂದು ತಿಳಿಸಿದರು. ಕೃಷ್ಣ ಪ್ರಜ್ಞೆಯನ್ನು ಉಂಟು ಮಾಡಲು ಯಾವುದು ಅನುಕೂಲಕರವೋ ಆ ನಿಲುವನ್ನು ನಾವು ತೆಗೆದುಕೊಳ್ಳಬೇಕು ಎಂಬುದಾಗಿ ಪ್ರಭುಪಾದರು ಬರೆದಿದ್ದರು. ಕೆಲವು ಬಾರಿ ಪುಸ್ತಕಗಳನ್ನು ವಿತರಣೆ ಮಾಡುವುದಕ್ಕಾಗಿ ನಾವು ಅಂತ ಕ್ರಮಗಳನ್ನು ಕೈಗೊಳ್ಳಬಹುದು. ಆದರೆ 1973 ಫೆಬ್ರವರಿಯಲ್ಲಿ ಅವರು ರೂಪಾನುಗಳಿಗೆ ಪತ್ರ ಬರೆಯುತ್ತೆ, ಇಪಿಗಳಂತೆ ಭಕ್ತರು ಉಡುಪು ಧರಿಸುವುದು ತಮಗೆ ಇಷ್ಟವಿಲ್ಲ ಎಂಬುದಾಗಿ ತಿಳಿಸಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಿಮ್ಮ ಪುಸ್ತಕದಲ್ಲಿ ಓದ್ತಿದ್ದೀರಾ? ನಾನು ಇಲ್ಲಿ ಹುಡುಕುದು ಎಲ್ಲಿ ಉಂಟು. ಓಕೆ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ, ಇನ್ನು ನೆಕ್ಸ್ಟ್ ಲತಾ ಪೂಜಾರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹೌದು. ಶ್ರೀಲಾ ಪ್ರಭುಪಾದರು ಅಲ್ಲಿಂದ ಅಲ್ಲವ ಮಾತಾಜಿ? ಇಲ್ಲಿ ಇದು ನಿಲ್ಲಬೇಕು, ಹರೇ ನಿಲ್ಲಲೇಬೇಕು. ಕೃಷ್ಣ. ಇದು ನಿಲ್ಲಲೇಬೇಕು. ನಮ್ಮನ್ನು ಹಿಪ್ಪಿಗಳೆಂದು ಯಾರಾದರೂ ಕರೆಯುವುದಕ್ಕೆ ಅವಕಾಶ ಮಾಡಿಕೊಡಬಾರದು. ಆದರೆ ನನ್ನ ಸಾಹಿತ್ಯವನ್ನು ವಿತರಣೆ ಮಾಡುವುದಕ್ಕಾಗಿ ವಿಶೇಷ ಸಂದರ್ಭಗಳಲ್ಲಿ ಭಕ್ತರು ನಾಗರಿಕ ಸ್ತ್ರೀ ಪುರುಷರಂತೆ ಗೌರವಾನ್ವಿತ ಉಡುಪುಗಳನ್ನು ಧರಿಸಬಹುದು. ಬೇರೆ ಬೇರೆ ವ್ಯಕ್ತಿಗಳಿರುವಾಗ ಭಿನ್ನ ಅಭಿಪ್ರಾಯಗಳಿರುವುದು ತೀರಾ ಸಹಜ. ಶ್ರೀಲ ಪ್ರಭುಪಾದರು ಈ ರೀತಿ ಕುಲಂಕಷ ಆಡಳಿತ ವ್ಯವಸ್ಥೆಯನ್ನು ತಾವೇ ಗಮನಿಸಲು ಇಷ್ಟಪಡುತ್ತಿರಲಿಲ್ಲ. ಅವರ ಜಿಬಿಸಿ ಸದಸ್ಯರು ಒಂದು ವಿಷಯದ ಬಗ್ಗೆ ಮೊದಲು ತಾವು ಚರ್ಚೆ ಮಾಡಿ ತಮ್ಮ ಒಟ್ಟಾರೆ ಅಭಿಪ್ರಾಯವನ್ನು ಅಂತಿಮ ನಿರ್ಣಯಕ್ಕಾಗಿ ಪ್ರಭುಪಾದರಿಗೆ ಸಲ್ಲಿಸಬೇಕು. ಈ ಕಾರಣದಿಂದಾಗಿ ಶ್ರೀಮದ್ ಭಾಗವತದ ಅನುವಾದದ ಕೆಲಸದಲ್ಲಿ ಮಗ್ನವಾಗಲು ನನಗೆ ಸಾಧ್ಯವಾಗುವುದು ಎಂಬುದಾಗಿ ಪ್ರಭುಪಾದರು ಬರೆದಿದ್ದಾರೆ. ಲಾಸ್ ಏಂಜಲೀಸ್ನಲ್ಲಿದ್ದ ಕರಂದರ ಅವರಿಗೆ ಭಾರತದಿಂದ ಬಂದ ಪತ್ರ ತಲುಪಿತು. ಪಾಶ್ಚಿಮಾತ್ಯ ಉಡುಪುಗಳೊಂದಿಗೆ ಸಂಕೀರ್ತನ ನಡೆಸುವುದನ್ನು ನಿಲ್ಲಿಸಬೇಕು ಎಂಬ ಪ್ರಭುಪಾದರ ಆದೇಶವನ್ನು ಪ್ರಕಟಿಸುವ ಮೊದಲು ಕರಂದರನಿಗೆ ಆ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಪ್ರಭುಪಾದರಿಗೆ ತಿಳಿಸಬೇಕು ಅನ್ನಿಸಿತು. ಅವರು ಪ್ರಭುಪಾದರಿಗೆ ಪತ್ರವೊಂದನ್ನು ಬರೆದು ಭಕ್ತರು ಪಾಶ್ಚಿಮಾತ್ಯ ಉಡುಪುಗಳನ್ನು ಧರಿಸಿ ಪುಸ್ತಕಗಳನ್ನು ಮಾರುವಾಗ ಇರುವ ಅನುಕೂಲಗಳನ್ನು ಕುರಿತು ದೀರ್ಘವಾದ ಒಂದು ವರದಿಯನ್ನು ಸಲ್ಲಿಸಿದ್ದರು. ಪ್ರಭುಪಾದರು ಪ್ರಾಯಶಃ ಅಪೇಕ್ಷಿಸುತ್ತಿರುವುದು ಗೌರವಯುತವಲ್ಲದ ರೀತಿಯಲ್ಲಿ ಬಟ್ಟೆಗಳನ್ನು ಧರಿಸುವ ಬಗ್ಗೆ, ಅಂದರೆ ಭಕ್ತರು ಹಿಪ್ಪಿಗಳ ಹಾಗೆ ಕಾಣಿಸಿಕೊಳ್ಳುವ ಬಗ್ಗೆ. ಕರಂದರರ ಪ್ರಕಾರ ವಿತರಕರು ಶುಭ್ರವಾಗಿರುತ್ತಿದ್ದರು, ಚೆನ್ನಾಗಿ ತಲೆ ಬಾಚಿಕೊಂಡು ಚೆನ್ನಾಗಿ ತಲೆ ಬಾಚಿಕೊಂಡು ಆಕರ್ಷಕವಾಗಿರುತ್ತಿದ್ದರು. ಒಂದು ವೇಳೆ ವಿತರಕರ ಸಾರ್ವಜನಿಕರ ಮುಂದೆ ಬೋಳಿಸಿದ ತಲೆ ಮತ್ತು ಧೋತಿಯೊಂದಿಗೆ ಹೋಗುವುದನ್ನು ಕಡ್ಡಾಯ ಮಾಡಿದರೆ ವಿತರಣೆಯ
ವಿತರಣೆಯು 2/3 ಕಡಿಮೆಯಾಗುವುದು ಎಂಬುದಾಗಿ ಕರಂದರನು ಬರೆದಿದ್ದನು. ಏನಾದರೂ ಅತಿರೇಕ ಅಥವಾ ಅಪ್ರಯೋಗಗಳು ಕಂಡು ಬಂದರೆ ಅವನ್ನು ತಿದ್ದಬೇಕೇ ವಿನ ಇಡೀ ಕಾರ್ಯಕ್ರಮವನ್ನು ಬಿಡಬಾರದು ಎಂಬುದಾಗಿ ಅವರು ಬರೆದಿದ್ದರು. ಈ ಬಾರಿ ಶೀಲ ಪ್ರಭುಪಾದರು ಪಾಶ್ಚಾತ್ಯ ಉಡುಪುಗಳ ಪರವಾಗಿ ಉತ್ತರ ಬರೆದರು. ಸರಿ, ಹರೇ ಕೃಷ್ಣ ನೀವು ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅಲ್ಲಿ ಹರೇ ಬಿ ಕೃಷ್ಣ ವಿ ಮಾತಾಜಿ, ಲಕ್ಷ್ಮಿ ಧನ್ಯವಾದ. ವಿ ಲಕ್ಷ್ಮಿ ಓದಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಓದಿ. ಸರಿ, ನೀವು ಹಿಂದೆ ಹೇಗೆ ಪುಸ್ತಕ ವಿತರಣೆ ಮಾಡುತ್ತಿದ್ದಿರೋ ಅದೇ ರೀತಿ ಮುಂದೆಯೂ ಮಾಡಿ, ಅದರಲ್ಲೇನು ದೋಷವಿಲ್ಲ. ನಮ್ಮ ಜನ ಹಿಪ್ಪಿಗಳಾಗುತ್ತಿದ್ದಾರೋ ಏನೋ ಎಂದು ನಾನು ಭಾವಿಸಿದ್ದೆ, ಆದರೆ ನಿನ್ನ ಪತ್ರ ನೋಡಿದ ಮೇಲೆ ಆ ರೀತಿ ಏನೂ ಆಗಿಲ್ಲ ಎಂದು ನನಗೆ ಸ್ಪಷ್ಟವಾಗಿದೆ. ಆದುದರಿಂದ ಪಾಶ್ಚಾತ್ಯ ಉಡುಪುಗಳನ್ನು ಧರಿಸುವುದರ ಬಗ್ಗೆ ನನ್ನ ಅಭ್ಯಂತರವಿಲ್ಲ. ನಮ್ಮ ಮುಖ್ಯ ಕರ್ತವ್ಯ ಪುಸ್ತಕಗಳನ್ನು ವಿತರಣೆ ಮಾಡುವುದು. ಈ ಬಗ್ಗೆ ಜಗತ್ತಿನ ಮೂಲೆ ಮೂಲೆಗಳಿಂದ ಬರುತ್ತಿರುವ ವರದಿಗಳಿಂದ ತಿಳಿಯುವುದೇನೆಂದರೆ, ಪ್ರಗತಿಯು ತುಂಬಾ ಪ್ರೋತ್ಸಾಹಕರವಾಗಿದೆ. ವಿತರಕರ ಪುಸ್ತಕ ಮಾರಾಟ ತಂತ್ರಗಳ ಬಗ್ಗೆ ಒಂದು ಭಿನ್ನಾಭಿಪ್ರಾಯವೂ ಉಂಟಾಯಿತು. ಕೆಲವು ಜನ ಇಸ್ಕಾನ್ ಕಾರ್ಯದರ್ಶಿಗೆ ಪತ್ರ ಬರೆದು ತಮ್ಮನ್ನು ತಪ್ಪುದಾರಿಗೆ ಎಳೆಯಲಾಯಿತೆಂದು, ಪುಸ್ತಕವನ್ನು ಕೊಳ್ಳಲು ಒತ್ತಡ ತರಲಾಯಿತೆಂದು ಆಕ್ಷೇಪಿಸಿದ್ದರು. ಈ ಆಕ್ಷೇಪಣೆಗೆ ಭಕ್ತರ ಪ್ರತಿಕ್ರಿಯೆ ಬೇರೆ ಬೇರೆ ರೀತಿಯದಾಗಿತ್ತು. ವಿತರಕರಿಗೆ ಎಷ್ಟು ಸಾಧ್ಯವೋ ಅಷ್ಟು ಪುಸ್ತಕಗಳನ್ನು ಮಾರಬೇಕು ಎಂದು ಪ್ರಭುಪಾದರ ಆದೇಶ ರಕ್ಷಣೆ ಇತ್ತು. ಯಾರೋ ಕೆಲವರು ಆಕ್ಷೇಪಿಸಿದ ಮಾತ್ರಕ್ಕೆ ಪುಸ್ತಕ ವಿತರಣೆಯಲ್ಲಿ ಆಸಕ್ತಿ ಕಳೆದುಕೊಳ್ಳುವ ಅಗತ್ಯವಿಲ್ಲವೆಂದು ಅವರು ವಾದಿಸಿದರು. ಸಂಕೀರ್ತನಕ್ಕೆ ಉಂಟಾಗಿರುವ ಪ್ರತಿರೋಧವು ಅದರ ನೈರ್ಮಲ್ಯ ಮತ್ತು ಅಧಿಕೃತತೆಯ ಗುರುತು ಎಂಬ ಶ್ರೀಲ ಪ್ರಭುಪಾದರ ಹೇಳಿಕೆಗಳನ್ನು ಅವರು ಉಲ್ಲೇಖಿಸಿ ನಮ್ಮ ವಾದವನ್ನು ಸಮರ್ಥಿಸಿಕೊಂಡರು. ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ಗೋಷ್ಠಿಗಳನ್ನು ನಿಲ್ಲಿಸಿದ ಇಸ್ಲಾಮಿ ಸರ್ಕಾರದ ಚಾರಿತ್ರಿಕ ಘಟನೆಯನ್ನು ಚರ್ಚಿಸುವಾಗ ಶ್ರೀಲ ಪ್ರಭುಪಾದರು ತಮ್ಮ ಪುಸ್ತಕಗಳಲ್ಲಿ ಈ ಅಂಶವನ್ನು ಪ್ರಸ್ತಾಪಿಸಿದ್ದರು. ಪ್ರಭುಪಾದರು ಹೀಗೆ ಬರೆದಿದ್ದರು: ಇಂತಹ ಘಟನೆಗಳು 500 ವರ್ಷಗಳ ಹಿಂದೆ ಘಟಿಸಿದ್ದವು ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಅವುಗಳು ಈಗಲೂ ಪುನರಾವರ್ತನೆಯಾಗುತ್ತಿರುವುದು ಸಂಕೀರ್ತನ ಚಳುವಳಿಯು ನಿಜವಾಗಿಯೂ ಎಷ್ಟು ಅಧಿಕೃತ ಎಂಬುದನ್ನು ಸೂಚಿಸುತ್ತದೆ. ಸಂಕೀರ್ತನವು ಅಮುಖ್ಯವಾದ ಐಹಿಕ ಸಂಗತಿಯಾಗಿದ್ದರೆ ದುಷ್ಟಶಕ್ತಿಯು ಅದನ್ನು ಆಕ್ಷೇಪಿಸುವ ಗೋಜಿಗೆ ಹೋಗುತ್ತಿರಲಿಲ್ಲ. ಅಮೆರಿಕದಲ್ಲಿ ಕೂಡ ಜನರು ಸಾರ್ವಜನಿಕ ಸಂಕೀರ್ತನೆಯನ್ನು, ಭಕ್ತರು ಧರಿಸುತ್ತಿದ್ದ ಉಡುಪುಗಳನ್ನು, ಕೃಷ್ಣ ಪ್ರಜ್ಞೆಯ ತಾತ್ವಿಕ ಸಿದ್ಧಾಂತವನ್ನು, ಭಕ್ತರು ತೆಗೆದುಕೊಳ್ಳುತ್ತಿದ್ದ ಆಹಾರವನ್ನು ಆಕ್ಷೇಪಿಸಿದರು. ಕೆಲವರು ಯಾವಾಗಲೂ ವಿರೋಧಿಸುತ್ತಾರೆ. ಪುಸ್ತಕ ವಿತರಕರು ಹೇಳಿದ ಮುಖ್ಯವಾದ ವಿಷಯವೆಂದರೆ, ಮುಂದಿನ ಜನ್ಮದಲ್ಲಿ ನರಕ ಜೀವನದತ್ತ ಧಾವಿಸುತ್ತಿರುವ ಬದ್ಧಾತ್ಮರನ್ನು ಕಾಪಾಡುವುದಕ್ಕಾಗಿ ಪುಸ್ತಕ ವಿತರಣೆ ಅಗತ್ಯ. ಒಬ್ಬ ವ್ಯಕ್ತಿ ಒಂದು ಪುಸ್ತಕವನ್ನು ಪಡೆದು ಒಂದು ಪುಟವನ್ನು ಓದಿದರೂ ಸಾಕು, ಆತನ ಜೀವನವು ಪರಿವರ್ತಿತವಾಗುತ್ತದೆ. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ, ಧನ್ಯವಾದಗಳು. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ. ಓದ್ತೀನಿ ಮಾತಾಜಿ, ಕನ್ನಡಕ್ಕೆ ಹಾಕೋತೀನಿ, ಒಂದ್ ನಿಮಿಷ. ಹರೇ ಕೃಷ್ಣ ಮಾತಾಜಿ. ದೇವಾಲಯದ ಅಧ್ಯಕ್ಷರು ಅಲ್ಲಿಂದ ಮಾತಾಜಿ. ಹೌದೌದು. ದೇವಾಲಯದ ಅಧ್ಯಕ್ಷರುಗಳು ಸೇರಿದಂತೆ ಉಳಿದ ಭಕ್ತರು ಜನರಿಂದ ಬಂದ ಆಕ್ಷೇಪಣೆಗಳಿಂದ ವಿಚಲಿತರಾಗಿದ್ದರು. 1970ರಲ್ಲಿ ಪ್ರಭುಪಾದರು ಈ ಅಂಶದ ಬಗ್ಗೆ ಈಗಾಗಲೇ ಮಾತಾಡಿರುವುದನ್ನು ಯಾರೋ ಒಬ್ಬರು ನೆನಪಿಗೆ ತಂದರು. ಎಲ್ಲಾ ಚಟುವಟಿಕೆಗಳನ್ನು ಅತ್ಯಂತ ಉತ್ಸಾಹದಿಂದ ನೆರವೇರಿಸಿ ನಮ್ಮ ಎಲ್ಲಾ ಚಟುವಟಿಕೆಗಳು ಯಥಾಸ್ಥಿತಿಯಲ್ಲಿ ನಡೆಯಬೇಕು. ನಮ್ಮ ಗುರಿಯನ್ನು ಕುರಿತು ಯಾರೂ ಟೀಕೆ ಮಾಡುವುದಕ್ಕೆ ಅವಕಾಶವಿರಬಾರದು. ಆದುದರಿಂದ ವೈಷ್ಣವ ಸಿದ್ಧಾಂತದ ಘನತೆಗೆ ಕುಂದು ಬಾರದಂತೆ ನಾವು ನಮ್ಮ ಚಟುವಟಿಕೆಗಳನ್ನು ನಡೆಸಬೇಕು. ನಮ್ಮ ಎಲ್ಲಾ ಕೆಲಸಗಳು ಕೃಷ್ಣ ಪ್ರಜ್ಞೆಗೆ ಅನುಸಾರವಾಗಿ ಕೃಷ್ಣ ಪ್ರಜ್ಞಾ ಮಾರ್ಗದಲ್ಲಿ ನಡೆದಾಗ ಭಗವಾನ್ ಕೃಷ್ಣನು ಸಂತುಷ್ಟನಾಗಿ ನಮ್ಮ ಪ್ರಾಮಾಣಿಕ ಸೇವೆಗೆ ಎಲ್ಲಾ ಅನುಕೂಲಗಳನ್ನು ಕಲ್ಪಿಸುತ್ತಾನೆ. ಶೀಲಪ್ರಭುಪಾದರು ತಮ್ಮ ಆದೇಶವನ್ನು ಪುಸ್ತಕ ವಿತರಕರು ಕಾರ್ಯರೂಪಕ್ಕೆ ತರಬೇಕೆಂದು ಬಯಸಿದ್ದರು. ಆದರೆ ಕೃಷ್ಣನ ಹೆಸರಿನಲ್ಲಿ ಏನನ್ನು ಬೇಕಾದರೂ ಮಾಡುವುದಕ್ಕೆ ಅವರು ಒಪ್ಪಿಗೆ ನೀಡಿರಲಿಲ್ಲ. ಪುಸ್ತಕ ಮಾರಾಟ ಮಾಡುವಾಗ ಪರಿಣಿತರು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡಬೇಕಾಗಿತ್ತು. ಪುಸ್ತಕವನ್ನು ಜನರು ಕೊಳ್ಳುವಂತೆ ಮಾಡುವುದರೊಂದಿಗೆ
ಅವರ ಮೇಲೆ ಯುಕ್ತವಾದ ರೀತಿಯಲ್ಲಿ ಪ್ರಭಾವ ಬೀರುವುದೂ ಕೂಡ ಅಗತ್ಯವಿತ್ತು. ಪುಸ್ತಕ ವಿತರಕರು ತಾವು ಅತ್ಯುತ್ತಮ ರೀತಿಯಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿರುವುದಾಗಿಯೂ ಆದರೆ ತಾವು ಇನ್ನೂ ಉತ್ತಮಪಡಿಸಿಕೊಳ್ಳಲು ಪ್ರಯತ್ನಿಸುವುದಾಗಿಯೂ ಹೇಳಿದರು. ಬೇರೆ ಭಕ್ತರು ಪುಸ್ತಕ ವಿತರಣೆಯನ್ನು ಇನ್ನೂ ಚೆನ್ನಾಗಿ ಮಾಡಬಹುದೆಂದು ಭಾವಿಸಿದರೆ ಯಾರನ್ನೂ ವಿಚಲಿತಗೊಳಿಸದೆ ಪುಸ್ತಕ ವಿತರಣೆಯನ್ನು ಮಾಡಿ ಅವರು ಮಾರ್ಗದರ್ಶನ ಏನಾಯ್ತು? ಅವರನ್ನು ಮಾರ್ಗದರ್ಶನ ಅಂತಿತ್ತಲ್ಲಪ್ಪ. ಈಗಾಗಲೇ ಮತ್ತು ಪ್ರಜ್ಞೆಯಲ್ಲಿ ಈಗಾಗಲೇ ಒಂದು ಬಗೆಯ ಪ್ರತಿರೋಧವನ್ನು ಬೆಳೆಸಿಕೊಂಡಿದ್ದರು. ಅವರ ವೃತ್ತಿ ಜವಾಬ್ದಾರಿಗಳೋ, ಸರ್ಕಾರಿ ಒತ್ತಡಗಳೋ, ವ್ಯಕ್ತಿ ಸಂಬಂಧಗಳೋ ಅವರನ್ನು ಮಾನಸಿಕ ಕ್ಷೋಭೆಗೆ ಈಡು ಮಾಡಿರುತ್ತಿದ್ದವು. ಹೀಗಿರುವ ಒಬ್ಬ ಮುಕ್ತ ಭಕ್ತ ಕೂಡ ಕೆಲವು ಬಾರಿ ಅವರನ್ನು ಕೆರಳಿಸುವುದರಲ್ಲಿ ಆಶ್ಚರ್ಯವಿರಲಿಲ್ಲ. ಪುಸ್ತಕ ವಿತರಕರು ಪುಸ್ತಕಗಳನ್ನು ಮಾರುವಾಗ ಸಾಮಾನ್ಯವಾಗಿ ಹೇಳುತ್ತಿದ್ದ ಕೆಲವು ಮಾತುಗಳು ಪ್ರಶ್ನಿಸಲ್ಪಟ್ಟಿದ್ದವು. ತಾವು ವಿದ್ಯಾರ್ಥಿಗಳೆಂದು ಯುವಜನರನ್ನು ಮಾದಕ ದ್ರವ್ಯಗಳ ಪಿಡುಗಿನಿಂದ ಪಾರು ಮಾಡಬಹುದು ಎಂಬ ಈ ಬಗ್ಗೆ ಪುಸ್ತಕಗಳು ಇವೆ ಎಂದು ಅವರು ಹೇಳುತ್ತಿದ್ದರು. ಈ ಯಾವ ಮಾತು ಸುಳ್ಳಾಗಿರಲಿಲ್ಲ. ಆದರೆ ಈ ಮಾತುಗಳನ್ನು ಹೇಳುವಾಗ ಕೆಲವೊಮ್ಮೆ ಅನಗತ್ಯವಾಗಿ ಅತಿಯಾದ ಒತ್ತು ಬೀಳುತ್ತಿತ್ತು. ಒಬ್ಬ ಅನುಭವಿ ಭಕ್ತ ಹೆಚ್ಚು ನೇರವಾಗಿ ಮಾತನಾಡಬಲ್ಲವನಾಗಿರುತ್ತಿದ್ದ. ತ್ರಿಪುರಾರಿ ಪುಸ್ತಕ ವಿತರಣೆ ಮಾಡುವಾಗ ಪ್ರಾಯಶಃ ಈ ಪುಸ್ತಕಗಳು ಬದುಕಿನಲ್ಲಿ ಹೇಗೆ ಬದುಕಬೇಕು ಎಂಬುದನ್ನು ಬಲ್ಲ ಜನ ಜೀವಿಸುತ್ತಿದ್ದ ಒಂದು ಪ್ರಾಚೀನ ನಾಗರಿಕತೆಯನ್ನು ಯಾವ ರೀತಿ ನಿರೂಪಿಸುತ್ತವೆ ಎಂಬುದನ್ನು ವಿವರಿಸುತ್ತಿದ್ದರು. ಜಗತ್ತಿನಾದ್ಯಂತ ಹರಡಿಕೊಂಡಿರುವ ಸಂಸ್ಥೆಯೊಂದರ ಸದಸ್ಯ ತಾನೆಂಬುದನ್ನು, ಆ ಸಂಸ್ಥೆಯಲ್ಲಿ ಹೇಗೆ ಜನರು ಒಂದು ಪರ್ಯಾಯ ಜೀವನ ಶೈಲಿಯಿಂದ ಲಾಭ ಪಡೆಯುತ್ತಿದ್ದಾರೆಂದು ಅವರು ವಿವರಿಸುತ್ತಿದ್ದರು. ತ್ರಿಪುರಾರಿ ಮತ್ತು ಅವರಂತಹವರು ಲೋಕಾಭಿರಾಮವಾಗಿ ವೈಯಕ್ತಿಕ ನೆಲೆಯಲ್ಲಿ ಮಾತನಾಡುತ್ತಿರುವಂತೆಯೂ ತಾತ್ವಿಕವಾಗಿಯೂ ಆಧ್ಯಾತ್ಮ ಜೀವನದ ಬಗ್ಗೆ ಮಾತಾಡಬಲ್ಲವರಾಗಿದ್ದರು. ಅವರು ಬಹಳ ಬೇಗ ಹೊಸಬರ ಸ್ನೇಹವನ್ನು ಸಂಪಾದಿಸಿ ಪುಸ್ತಕಗಳನ್ನು ಕೊಳ್ಳುವಂತೆ ಅವರ ಮನ ಒಲಿಸುತ್ತಿದ್ದರು. ಆದರೆ ಪುಸ್ತಕ ವಿತರಣೆಗೆ ತಮ್ಮನ್ನು ಹೊಸದಾಗಿ ತೊಡಗಿಸಿಕೊಳ್ಳತೊಡಗಿದ ಬಹಳ ಜನ ಭಕ್ತರು ಅನನುಭವಿಗಳಾಗಿದ್ದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಗಾಯತ್ರಿ ಆರ್ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ. ಶ್ರೀಲ ಪ್ರಭುಪಾದರ ವಿಚಾರ ಸ್ಪಷ್ಟವಾಗಿತ್ತು. ಅದರ ವ್ಯಾಖ್ಯಾನಗಳು ಮಾತ್ರ ವಿಭಿನ್ನವಾಗಿದ್ದವು. ಪುಸ್ತಕ ಮಾರಾಟದ ಬಗ್ಗೆ ನಿಶ್ಚಿತವಾದ ನೀತಿಗಳನ್ನೇನು ಪ್ರಭುಪಾದರು ಸೂಚಿಸಿರಲಿಲ್ಲ. ಪುಸ್ತಕ ವಿತರಣೆಯ ಪಾವಿತ್ರ್ಯದ ಬಗ್ಗೆ ಮಾತ್ರ ಅವರು ಒತ್ತು ಕೊಟ್ಟು ಮಾತಾಡಿದ್ದರು. ಯಾವುದೇ ಅಡೆತಡೆ ಇಲ್ಲದೆ ಪುಸ್ತಕ ವಿತರಣೆಯ ಮುಂದುವರಿಯಬೇಕೆಂದು ಪುಸ್ತಕ ವಿತರಕರನ್ನು ಅವರು ಪ್ರೋತ್ಸಾಹಿಸಿದ್ದರು. ಪುಸ್ತಕ ವಿತರಣೆಯೇ ಅವರಿಗೆ ಮುಖ್ಯವೆನಿಸಿತ್ತು. ಭಕ್ತರು ಹೆಚ್ಚಿನ ವಿವರಣೆಗಾಗಿ ಪ್ರಭುಪಾದರ ಮೇಲೆ ಒತ್ತಾಯ ಹಾಕುವುದನ್ನು ಮುಂದುವರಿಸಿದ್ದರು. ಪುಸ್ತಕ ವಿತರಕರು ಪುಸ್ತಕ ವಿತರಣೆಯ ತುರ್ತನ್ನು ಎಷ್ಟು ಮಾತ್ರಕ್ಕೂ ಕಡಿಮೆ ಮಾಡಬಾರದೆಂಬ ವಿಚಾರವನ್ನು ಹೊಂದಿದ್ದರು. ಆದರೆ ಇಸ್ಕಾನ್ನ ಇತರ ಕೆಲವು ಜವಾಬ್ದಾರಿಯುತ ನಾಯಕರು ಪುಸ್ತಕ ವಿತರಣೆಯಲ್ಲಿ ಉಚಿತವಲ್ಲದ ಪ್ರವೃತ್ತಿಗಳು ಸಂಸ್ಥೆಯ ಪ್ರಗತಿಗೆ ಧಕ್ಕೆ ತರಬಹುದೆಂದು ಭಾವಿಸಿದ್ದರು. ನ್ಯೂಯಾರ್ಕಿನ ಬಲಿಮರ್ದನರ ಪ್ರಶ್ನೆಗಳಿಗೆ ಪ್ರಭುಪಾದರು ನೀಡಿದ ಪತ್ರ ರೂಪದ ಉತ್ತರ ಈ ವಿಷಯದಲ್ಲಿ ತುಂಬಾ ಪ್ರಭಾವಶಾಲಿ. ಪುಸ್ತಕಗಳನ್ನು ಮಾರುವುದೇ ನಿಜವಾದ ಬೋಧನೆ. ಕಿರಿಕಿರಿ ಉಂಟು ಮಾಡದಂತೆ ಪುಸ್ತಕಗಳನ್ನು ಹೇಗೆ ಮಾರಾಟ ಮಾಡಬೇಕು ಎಂಬ ಉಪಾಯವನ್ನು ನೀವು ತಿಳಿಯಬೇಕು. ನೀವು 3 ನಿಮಿಷಗಳ ಉಪನ್ಯಾಸದಿಂದ ಏನು ತಾನೇ ಮಾಡುವುದು ಸಾಧ್ಯ? ಅದೇ ಒಬ್ಬ ವ್ಯಕ್ತಿ ಪುಸ್ತಕದ ಒಂದು ಪುಟವನ್ನು ಓದಿದ್ದಾದರೆ ಅವನ ಜೀವನವೇ ಬದಲಾಗಬಹುದು. ಯಾರಿಗೂ ಕಿರಿಕಿರಿ ಉಂಟು ಮಾಡುವುದು ನಮ್ಮ ಉದ್ದೇಶವಲ್ಲ. ನಿಮ್ಮ ಒತ್ತಾಯಕ್ಕೆ ಬೇಸರಗೊಂಡು ಯಾರಾದರೂ ದೂರ ಸರಿದರೆ ಅದು ನಿಮ್ಮ ಸೋಲು ಮತ್ತು ನಿರರ್ಥಕತೆ ಎಂದು ನಾನು ಭಾವಿಸುತ್ತೇನೆ. ಆತನು ನಿಮ್ಮೊಂದಿಗೆ ನಿಲ್ಲಲು ಇಲ್ಲ. ನೀವು ಅವನಿಗೆ ಪುಸ್ತಕವನ್ನು ಮಾರುವುದೂ ಸಾಧ್ಯವಾಗಲಿಲ್ಲ. ಒಂದು ವೇಳೆ ಅವನ ಪುಸ್ತಕವನ್ನು ಕೊಂಡಿದ್ದೇ ಆದರೆ ಅದೇ ನಿಜಕ್ಕೂ ಸಫಲವಾದ ಬೋಧನೆ. ಪ್ರಭುಪಾದರ ನಿಲುವು ಸ್ಪಷ್ಟವಾಗಿತ್ತು. ಪುಸ್ತಕಗಳನ್ನು ಮಾರಬೇಕು, ಆದರೆ ನಿಪುಣತೆಯಿಂದ ಮಾರಬೇಕು. ಇದರಲ್ಲಿ ಸಂದೇಹವಿಲ್ಲ. ಪ್ರಭುಪಾದರ ಪ್ರಕಾರ ಪುಸ್ತಕ ವಿತರಣೆಯೇ ಅತ್ಯುತ್ತಮ ಬೋಧನೆ. ನಿಮ್ಮ ಬೋಧನೆಯ ಯಶಸ್ಸು ನೀವು ಎಷ್ಟು ಪುಸ್ತಕಗಳನ್ನು ಮಾರಿದ್ದೀರಿ ಎಂಬುದನ್ನು ಅವಲಂಬಿಸಿದೆ. ಪ್ರಭುಪಾದರು ಹೇಳುತ್ತಾರೆ, ಹೆಚ್ಚು ಪುಸ್ತಕವನ್ನು ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡದಂತೆ ಮಾಡುವುದೇ ಒಂದು ಕಲೆ.
ಲಕ್ಷಾಂತರ ಪ್ರತಿಗಳು ಮಾರಾಟವಾಗತೊಡಗಿದಂತೆ ಅನೇಕ ಜನರು ಪತ್ರ ಬರೆದು ತಮ್ಮ ಕೃತಜ್ಞತೆಯನ್ನು ಸೂಚಿಸುತ್ತಿದ್ದರು. ಪುಸ್ತಕದ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸಿದ ವ್ಯಕ್ತಿಗಳು ತೀರಾ ಅಪರೂಪ. ಆದರೆ ಇಸ್ಕಾನ್ ಸಂಸ್ಥೆಯಲ್ಲಿ ಪುಸ್ತಕ ವಿತರಣೆಯ ತಂತ್ರದ ಬಗ್ಗೆ ಚರ್ಚೆ ನಡೆಯುತ್ತಲೇ ಇತ್ತು. ಚಿಕಾಗೋದ ಇಸ್ಕಾನ್ನ ಅಧ್ಯಕ್ಷ ಶ್ರೀ ಗೋವಿಂದ ಪ್ರಭುಪಾದರಿಗೆ ಪತ್ರ ಬರೆದಾಗ ಪ್ರಭುಪಾದರು ಮಾರಾಟದ ಕ್ರಮದಲ್ಲಿದ್ದ ಅತಿರೇಕಗಳನ್ನು ನಿಯಂತ್ರಿಸುವ ಮತ್ತು ಸುಧಾರಿಸುವ ಗೋವಿಂದರ ಪ್ರಯತ್ನವನ್ನು ಪ್ರೋತ್ಸಾಹಿಸಿದರು. ಸಾಕ ಮಾತಾಜಿ? ಇಲ್ಲಿ ಒಂದು ಪ್ಯಾರ ಮಾತ್ರ ಇರುವುದು ಮಾತಾಜಿ, ಅದು ಓದಿಬಿಡಿ. ಕೇವಲ ಪುಸ್ತಕಗಳನ್ನು ಮಾರುವುದಕ್ಕೋಸ್ಕರ ಸುಳ್ಳುಗಳನ್ನು ಹೇಳುವುದು ಅಪೇಕ್ಷಣೀಯವಲ್ಲ. ಕೃಷ್ಣ ಎಂತಹ ಅದ್ಭುತ ವ್ಯಕ್ತಿ ಎಂಬುದನ್ನು ವಿವರಿಸಿದರೆ ಸಾಕು. ಅದೇನೂ ಸುಳ್ಳಲ್ಲವಲ್ಲ. ಆದರೆ ಬೇರೆ ಸಂಗತಿಗಳನ್ನು ಸುಳ್ಳುಗಳನ್ನು ಹೇಳುವುದು ಸತ್ಯನಿಷ್ಠರಾಗಲು ನಡೆಸುವ ನಮ್ಮ ಅಭ್ಯಾಸಕ್ಕೆ ಸಹಕಾರಿಯಾಗುವುದಿಲ್ಲ. ಕೆಲವರಿಗೆ ಸುಳ್ಳು ಹೇಳುವುದು, ಕೆಲವರಿಗೆ ಹೇಳದಿರುವುದು ಒಳ್ಳೆಯ ತತ್ವವಲ್ಲ. ನಿಜವಾದ ಬ್ರಾಹ್ಮಣರು ಯಾವಾಗಲೂ ಸತ್ಯನಿಷ್ಠರಾಗಿರುತ್ತಾರೆ. ಅವರು ತಮ್ಮ ವೈರಿಗಳಿಗೂ ಕೂಡ ಸುಳ್ಳು ಹೇಳುವುದಿಲ್ಲ. ನಮ್ಮ ಪುಸ್ತಕಗಳಲ್ಲಿ ಸಾಕಷ್ಟು ಒಳ್ಳೆಯ ಯೋಗ್ಯತೆ ಇದೆ. ಪ್ರಾಮಾಣಿಕತೆಯಿಂದ ನೀವು ಸುಮ್ಮನೆ ಅವುಗಳನ್ನು ವಿವರಿಸಿದರೆ ಸಾಕು. ಜನರು ಪುಸ್ತಕಗಳನ್ನು ಕೊಳ್ಳುತ್ತಾರೆ. ಈ ಕಲೆಯನ್ನು ನೀವು ವೃದ್ಧಿಪಡಿಸಿಕೊಳ್ಳಬೇಕು. ಸುಳ್ಳು ಹೇಳುವ ಕಲೆಯನ್ನಲ್ಲ, ಪರಮ ಸತ್ಯವನ್ನು ಬೋಧಿಸುವ ಮೂಲಕ ಅವರು ಪುಸ್ತಕಗಳನ್ನು ಕೊಳ್ಳುವಂತೆ ನೀವು ಮಾಡಬೇಕು. ಚಮತ್ಕಾರದ ಉಪಾಯಗಳಿಂದಲ್ಲ. ಇದು ಕೃಷ್ಣ ಪ್ರಜ್ಞೆಯ ಮೇಲುಸ್ತರದ ಪರಿಪಕ್ವ ಸ್ಥಿತಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇಲ್ಲಿ 1973 ಆ ಬೇಸಿಗೆಯ ಸಮಯ, ಭಕ್ತರು ಸಂಗೀತ ಕಚೇರಿಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಅಲ್ಲಿ ನೂರಾರು ಕೃಷ್ಣ ಗ್ರಂಥಗಳನ್ನು ವಿತರಿಸಬಹುದು. ಅಲ್ಲಿ ಕೃಷ್ಣ ಗ್ರಂಥವು ಪೇಪರ್ ಬ್ಯಾಕ್ 3 ಸಂಪುಟಗಳಲ್ಲಿ ಜಾರ್ಜ್ ಹ್ಯಾರಿಸನ್ ಮತ್ತೆ ಅವರ ಮುನ್ನಡೆಯೊಂದಿಗೆ ಅದು ದೊರೆಯುತ್ತಿತ್ತು. ಇಲ್ಲಿ ಯುವ ಜನಾಂಗ ಅಲ್ಲಿ ವಿಶೇಷವಾಗಿ ಅವರಿಗೆ ಪ್ರಿಯವಾಗಿತ್ತು. ಯುವ ಜನಾಂಗಕ್ಕೆ ಜುಲೈನಲ್ಲಿ ರಾಮೇಶ್ವರನು ಲಂಡನ್ ನಲ್ಲಿದ್ದ ಆ ಪ್ರಭುಪಾದರಿಗೆ ಒಂದು ಪತ್ರ ಬರೀತಾರೆ. ಲಾಸ್ ಏಂಜಲೀಸ್ನಲ್ಲಿ ದೇವಾಲಯದ ಶಿಷ್ಯರು ಒಂದೇ ವಾರದಲ್ಲಿ 2000 ಕೃಷ್ಣ ಗ್ರಂಥಗಳನ್ನು ವಿತರಣೆ ಮಾಡಿದ್ದಾರೆ. ಆ ಸಂಗೀತ ಕಚೇರಿಯೊಂದರಲ್ಲಿ ಕೇವಲ 2 ಗಂಟೆಯ ಕಾಲಾವಧಿಯಲ್ಲಿ 600 ಗ್ರಂಥಗಳನ್ನು ಅವರು ಅಲ್ಲಿ ಕೊಟ್ರು. ಬಂದು 2 ಗಂಟೆಗಳಲ್ಲಿ 600 ಗ್ರಂಥಗಳನ್ನು ಅವರು ವಿತರಣೆ ಮಾಡಿದ್ದನ್ನು ಅದನ್ನು ತಿಳಿಸ್ತಾರೆ. ನಂತರ ಲಾಸ್ ಏಂಜಲೀಸ್ ಅಲ್ಲಿ ಭಕ್ತರು ತ್ರಿಪುರಾರಿ ಮತ್ತು ಇತರ ಕೆಲವು ಪ್ರಧಾನವರು ಇರ್ತಾರೆ, ಸಂಕೀರ್ತನೆ ಮಾಡಿದ ವ್ಯಕ್ತಿಗಳು. ಅವರು ದೇವಾಲಯಗಳಿಗೆ ದೇವಾಲಯದಿಂದ ದೇವಾಲಯಕ್ಕೆ ಹೋಗ್ತಾರೆ. ಆಗ ಭೇಟಿ ಕೊಡ್ತಾ ಅವರವರ ಅನುಭವವನ್ನು ಭಕ್ತರೊಂದಿಗೆ ಹಂಚಿಕೊಳ್ತಾ ಇರ್ತಾರೆ. ಅದು ಸೂಕ್ತ ಅಂತೇಳಿ ಅಲ್ಲಿ ನಿರ್ಧರಿಸಿದರು. ರಾಮೇಶ್ವರ ಪ್ರಭುಪಾದರಿಗೆ ಬರೀತಾರೆ, ನಾವು ಬೇರೆ ಬೇರೆ ಕೇಂದ್ರಗಳಿಗೆ ಇಷ್ಟೊಂದು ಜನ ಭಕ್ತರನ್ನು ನಾವು ಕಳಿಸಲು ಸಾಧ್ಯವಾಗುತ್ತದೆ. ಅಲ್ಲಿ ಶ್ರೀ ರುಕ್ಮಿಣಿ ಮತ್ತೆ ದ್ವಾರಕಾಧೀಶರ ಲಾಸ್ ಏಂಜಲೀಸ್ ದೇವಾಲಯದ ವಿಗ್ರಹಗಳು ಅಲ್ಲಿ ಕರುಣೆ ಎಂದು ಭಾವಿಸ್ತೇನೆ. ಇದು ನಮ್ಮದು ಆ ವಿಗ್ರಹಗಳ ಕರುಣೆ. ಇದು ನವದ್ವಾರಕದ ನಿಜವಾದ ಸಮೃದ್ಧಿ ಅಂತ ಶ್ರೀಲ ಪ್ರಭುಪಾದ ಆಗಸ್ಟ್ 3ರಂದು ಅದಕ್ಕೆ ಉತ್ತರ ಬರೀತಾರೆ. ಇದರಲ್ಲಿ ಅನುಮಾನವೇ ಇರ್ಲಿಲ್ಲ. ಇಲ್ಲಿ ಪುಸ್ತಕಗಳನ್ನು ಹಂಚುವುದೇ ಅವರ ಒಂದು ಮುಖ್ಯ ಚಟುವಟಿಕೆ. ದೇವಾಲಯ ಅಂದ್ರೆ ಊಟ ಮಾಡುವುದು ಮತ್ತೆ ನಿದ್ರಿಸುವುದೊಂದು ಸ್ಥಳ ಅಲ್ಲ. ಅಲ್ಲಿ ಮಾಯೆಯೊಂದಿಗೆ ಹೋರಾಡ್ಲಿಕ್ಕೆ ಹೇಗೆ ಸೈನಿಕರನ್ನು ನಾವು ಕಳಿಸ್ತೇವೋ ಹಾಗೆ ಇಲ್ಲಿ ಕಲಿಸುವ ಅದು ಮೂಲ ನೆಲೆ ಮಾಯೆಯೊಂದಿಗೆ ಹೋರಾಡುವುದು ಅಂತೇಳಿ. ಅಂದ್ರೆ ಲಕ್ಷಾಂತರ ಪುಸ್ತಕಗಳನ್ನು ಆ ಬದ್ಧಾತ್ಮರ ತೊಡೆಗಳ ಮೇಲೆ ಹಾಕುವುದು ಎಂದು ಅರ್ಥ ಇದರಲ್ಲಿ. ಯುದ್ಧ ಕಾಲದಲ್ಲಿ ಆಕಾಶದಿಂದ ಬಾಂಬುಗಳು ಹೇಗೆ ಮನೆ ಸುರಿಯುವುದಿಲ್ಲವೇ ಅದರಂತೆ ಅಂತ ಹೇಳ್ತಾರೆ. ಇಲ್ಲಿ ನಿಮ್ಮಲ್ಲಿರುವ ಈ ಅತ್ಯುತ್ತಮ ಸಂಕೀರ್ತನ ವ್ಯಕ್ತಿಗಳನ್ನು ಬೇರೆಯವರಿಗೆ ಮಾರ್ಗದರ್ಶನ ಮಾಡಲು ಅದನ್ನು ಕಳಿಸಿಕೊಡುವ ಇದೊಂದು ಕಾರ್ಯಕ್ರಮ. ಇದು ನನ್ಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿ ಪ್ರಭುಪಾದ ಹೇಳ್ತಾರೆ. ಬೇರೆಯವರಿಗೆ ತರಬೇತಿ ಕೊಡುವುದು ಕೂಡ
ಅದು ಕೃಷ್ಣ ಪ್ರಜ್ಞೆಯ ನಿಜವಾದ ಪ್ರಗತಿ. ಈ ಕಾರ್ಯಕ್ರಮವನ್ನು ಹೀಗೆ ನೀವು ಮುಂದುವರಿಸಬೇಕು. ಭವಿಷ್ಯದಲ್ಲಿ ಅಲ್ಲಿ ಚಳವಳಿಯಲ್ಲಿರುವ ನಮ್ಮ ಪ್ರತಿಯೊಬ್ಬ ಭಕ್ತನು ಕೂಡ ಪುಸ್ತಕ ವಿತರಣೆ ಆ ಕಲೆಯನ್ನು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಆ ಕಾರ್ಯಕ್ರಮ ನನ್ಗೆ ತುಂಬಾ ಒಪ್ಪಿಗೆ ಆಗಿದೆ ಅಂತ ಹೇಳಿ ಇಲ್ಲಿ ಪ್ರಭುಪಾದರು ಹೇಳ್ತಾರೆ. ಪ್ರಭುಪಾದರ ಗ್ರಂಥಗಳನ್ನು ಹೊಸದಾಗಿ ಓದಿದ ಮಹಿಳೆಯೊಬ್ಬರು ಬರೆದ ಪತ್ರ ಜುಲೈ ತಿಂಗಳ BBT ಅದರ ವಾರ್ತಾಪತ್ರಿಕೆಯಲ್ಲಿ ಅದು ಪ್ರಕಟ ಆಗ್ತದೆ. ಅಂದ್ರೆ ಸ್ಯಾನ್ ಫ್ರಾನ್ಸಿಸ್ಕೋ ವಿಮಾನ ನಿಲ್ದಾಣದಿಂದ ಹೊರಡು ಅವರು ಲಂಡನ್ ಪ್ರಯಾಣ ಮಾಡುತ್ತಿರುವಾಗ ಅವರ ಅನುಚರರು ಒಬ್ಬರು ಕೃಷ್ಣ ಗ್ರಂಥವನ್ನು ಅವರಿಗೆ ಕೊಟ್ರು. ಯಾರಿಗೆ? ಆ ಮಹಿಳೆಗೆ. ಅವಳು ಯಾವತ್ತೂ ಅಷ್ಟೊಂದು ಸಂತೋಷವಾಗಿ ಇರ್ಲಿಲ್ಲ. ಅಂತಹ ಸುಸಂಧಿ ದೊರೆತಿದ್ದು ಕೂಡ ಇಲ್ಲ ಅವಳಿಗೆ. ಅಂತಹ ಗೌರವ ಪ್ರಾಪ್ತವಾಗಿದ್ದು ಕೂಡ ಇಲ್ಲ. ಇದು ಸರಿಯಾದ ಮಾತು ಎಂಬುದು ಅವಳಿಗೆ ಗೊತ್ತಾಗ್ತದೆ. ಇಲ್ಲಿ ಐಕನಾದ ಆ ಕುರುಡು ಓಟ ನನಗೆ ಸಾಕಾಗಿತ್ತು. ಐಕ ಸಮೃದ್ಧಿ ಮತ್ತೆ ಕ್ರೀಡೆಗಳ ಸಂಪರ್ಕವಿಲ್ಲದೆ ಮೇಲ್ಮಟ್ಟದ ಜೀವನದಲ್ಲಿ ನನಗೆ ಬದುಕುವುದು ಆಸೆ ಅಂತ ಹೇಳ್ತಾರೆ. ಲಂಡನ್ನಿಂದ ಹಿಂದಿರುಗುವಾಗ ಚಿಕಾಗೋ ವಿಮಾನ ನಿಲ್ದಾಣದಲ್ಲಿ ರಾಜವಿದ್ಯಾ ಎಂಬ ಇನ್ನೊಂದು ಗ್ರಂಥವನ್ನು ಆಕೆ ಕೊಂಡುಕೊಳ್ತಾಳೆ. ಇನ್ನು ಹೆಚ್ಚಿನ ಸಹಾಯವನ್ನು ಕೂಡ ಕೇಳ್ತಾಳೆ. ಅವಳು ಅತ್ಯಂತ ಸುಂದರ ಎಂಬುದು ಅವಳ ನಿರ್ಣಾಯಕವಾದ ಮಾತಾಗಿತ್ತು. ಅಲ್ಲಿ ತ್ರಿಪುರಾರಿ ಮತ್ತೆ ತಮ್ಮ ಪ್ರವಾಸದಲ್ಲಿ ತಮ್ಮ ಸಂಕೀರ್ತನ ವಿಧಾನವನ್ನು ಬೋಧಿಸ್ತಾರೆ. ಆಮೇಲೆ ಹೆಚ್ಚು ಭಕ್ತರು ಅವರನ್ನು ಅನುಸರಿಸ್ತಾ ತೊಡಗ್ತಾರೆ. ಪುಸ್ತಕಗಳನ್ನು ಮಾರುವಾಗ ತಲೆಗೆ ಒಂದು ಕೃತಕ ಕೂದಲಿನ ವಿಗ್ ಅನ್ನು ಧರಿಸ್ತಿದ್ರು. ಸಾಂಪ್ರದಾಯಿಕ ಉಡುಪುಗಳನ್ನು ಹಾಕಿಕೊಳ್ತಿದ್ರು. ಮತ್ತೆ ಆ ರೀತಿ ಉಡುಪು ಧರಿಸಿದ್ರಿಂದ ಜನರನ್ನು ಸಂಧಿಸ್ಲಿಕ್ಕೆ ಅವರಿಗೆ ಹೆಚ್ಚು ಸುಲಭ ಆಗ್ತದೆ. ಪುಸ್ತಕ ವಿತರಣೆಯ ಸಾಧ್ಯತೆಯನ್ನು ಕೂಡ ಅವರು ಹೆಚ್ಚು ಮಾಡಿದ್ರು. ಆದ್ರೆ ಕೆಲವು ಭಕ್ತರಿಗೆ ಮಾತ್ರ ಇದು ಇಷ್ಟವಾಗ್ತದೆ. 73ನೇ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ದಿನ ಮುಂಜಾನೆ ಜೂಹು ಬೀಚ್ ನಲ್ಲಿ ಶ್ರೀಲ ಪ್ರಭುಪಾದರು ಬೆಳಗಿನ ಅವಸೇವನೆಗೆ ಹೋಗ್ತಾರೆ. ಅವರ ಕೆಲವು ಸನ್ಯಾಸಿ ಶಿಷ್ಯರು ಆ ಸಮಸ್ಯೆಯನ್ನು ಹೊರಟಾಗ ಅವರಿಗೆ ಒಂದು ಸಮಸ್ಯೆ ಬರ್ತದೆ. ಸನ್ಯಾಸಿ ಶಿಷ್ಯರು ಆ ಸಮಸ್ಯೆಯನ್ನು ಗಮನಕ್ಕೆ ತರ್ತಾರೆ. ಪ್ರಭುಪಾದರು ಜೂ ಬೀಚ್ ನಲ್ಲಿ ಅಲೆಯುತ್ತಿದ್ದಾಗ ಅನೇಕ ನಾಗರಿಕರು ತಮಗೆ ಕೈ ಬಿಗಿದು ಗೌರವ ಸೂಚಿಸಿ ಹರೇ ಕೃಷ್ಣ ಎಂದು ಹೇಳ್ತಿದ್ದುದನ್ನು ಶಿಷ್ಯರ ಗಮನಕ್ಕೆ ಅದು ಬಂತು. ಅದೇ ನಿಜವಾದ ವೈಷ್ಣವನ ಗುರುತು ಎಂದು ಶ್ರೀಲ ಪ್ರಭುಪಾದರು ಹೇಳ್ತಾರೆ. ವೈಷ್ಣವರನ್ನು ಯಾರಾದ್ರೂ ನೋಡಿದಾಗ ತಕ್ಷಣವೇ ಆತನಿಗೆ ಕೃಷ್ಣನ ಸ್ಮರಣೆ ಉಂಟಾಗ್ತದೆ. ಆದುದರಿಂದ ಅವರು ತಮ್ಮ ಶಿಷ್ಯರು ಎಂದು ಕಾಣುವಂತೆ ವೈಷ್ಣವ ಚಿಹ್ನೆಗಳಾದ ಆ ತಿಲಕ, ಸಿಕೆ ಮತ್ತು ಆ ಕಂಠಿ ಮಾಲೆಗಳನ್ನು ಧರಿಸ್ಬೇಕು. ಅದರಿಂದ ತಕ್ಷಣವೇ ಜನರಿಗೆ ಹರೇ ಕೃಷ್ಣ ಅಂತ ಹೇಳಿ ಅಂತಹ ಜನ ಇಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಸನ್ಯಾಸಿಯೊಬ್ಬರು ಅಮೆರಿಕದಲ್ಲಿ ಭಕ್ತರು ವಿಗ್ ಗಳನ್ನು ಧರಿಸಿ ಹಿಪ್ಪಿಗಳ ಹಾಗೆ ಬಟ್ಟೆ ಧರಿಸಿ ಪುಸ್ತಕಗಳನ್ನು ವಿತರಣೆ ಮಾಡುತ್ತಿದ್ದಾರೆ ಅಂತ ಹೇಳಿ ತಿಳಿಸ್ತಾರೆ. ಆದ್ರೆ ಈ ಸನ್ಯಾಸಿ ಅದು ತನ್ನ ಜನರು ಹೀಗೆ ಮಾಡ್ಲಿಕ್ಕೆ ಬಿಟ್ಟಿರ್ಲಿಲ್ಲ. ಅಂದ್ರೆ ಜನಗಳಿಗೆ ತಾವು ಮಾತನಾಡುತ್ತಿರುವುದು ಒಬ್ಬ ಭಕ್ತನೊಂದಿಗೆ ಎಂಬುದು ತಿಳಿಯದೆ ಹೋದ್ರೆ ಅದು ಸ್ವಂತಿಕೆಯ ಸೋಲು ಎಂಬುದಾಗಿ ಅವನು ಭಾವಿಸಿದ. ಅಲ್ಲಿ ಯಾರಾದ್ರೂ ಪುಸ್ತಕ ವಿತರಣೆ ಮಾಡಲು ಇಷ್ಟಪಟ್ಟಿದ್ರೆ ಕೃಷ್ಣನು ಅಂತಹ ಭಕ್ತನಿಗೆ ವೇಷ ಮರೆಸಿಕೊಳ್ಳದೆಯೇ ಪುಸ್ತಕ ಮಾರಲು ಸಾಧ್ಯವಾಗುವಂತಹ ಸ್ಥಳವೊಂದನ್ನು ಕಂಡುಕೊಳ್ಳಲು ಸಹಾಯ ಮಾಡಿಯೇ ಮಾಡ್ತಾನೆ ಎಂಬುದಾಗಿ ಅಲ್ಲಿ ಸನ್ಯಾಸಿಯೊಬ್ಬರು ತನ್ನ ಮಾತುಗಳಿಗೆ ಮುಕ್ತಾಯವನ್ನು ಹೇಳ್ತಾರೆ. ಪ್ರಭುಪಾದರು ಇತರರ ಕಡೆ ನೋಡ್ತಾ ಅವರ ಅಭಿಪ್ರಾಯವನ್ನು ಕೂಡ ಕೇಳ್ತಾರೆ. ಅಲ್ಲಿ ಒಬ್ಬ ಭಕ್ತನು ಅಮೆರಿಕದಲ್ಲಿ ಏಕೆ ಈ ಭಕ್ತರ ವೇಷ ಮರೆಸಿಕೊಂಡು ಪುಸ್ತಕ ಮಾರ್ತಿದ್ದಾರೆ ಅಂತ ಹೇಳಿ ಎಂಬುದನ್ನು ಅಲ್ಲಿ ವಿವರಿಸ್ತಾನೆ. ಅಮೆರಿಕದ ಭಕ್ತರು ವೇಷ ಮರೆಸಿಕೊಳ್ಳದಿದ್ರೆ ಕೆಲವು ನಿರ್ದಿಷ್ಟ ಸ್ಥಳಗಳಿಗೆ ಅವರಿಗೆ ಪುಸ್ತಕವನ್ನು ಮಾರಲು ಅನುಮತಿಯನ್ನೇ ಕೊಡ್ತಿರ್ಲಿಲ್ಲ. ಪ್ರಭುಪಾದರು ಎಲ್ಲಾ ಅಭಿಪ್ರಾಯಗಳನ್ನು ಕೇಳಿ ಕೊನೆಗೆ ತಮ್ಮ ನಿರ್ಣಯವನ್ನು ಹೇಳ್ತಾರೆ. ಹೀಗೆ ವೇಷ ಮರೆಸಿಕೊಳ್ಳುವುದನ್ನು ತಕ್ಷಣವೇ ನಿಲ್ಲಿಸ್ಬೇಕು. ಎಷ್ಟು ಮಾತ್ರಕ್ಕೂ ತಾವು ತಮ್ಮ ಘನತೆಯನ್ನು ಬಲಿ ಕೊಡಬಾರ್ದು ಅಂತ ಹೇಳ್ತಾರೆ. ನಾವು ನಮ್ಮ ತತ್ವಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು. ಉದ್ದ ಕೂದಲನ್ನು ಬಿಟ್ಟು ಕರ್ಮಿ ಬಟ್ಟೆಗಳನ್ನು ಹಾಕಿಕೊಳ್ಳುವುದು ಮತ್ತೆ ಹಿಪ್ಪಿಗಳಾಗುವ ಸೂಚನೆ. ನೀವು ಹಿಪ್ಪಿಗಳಾಗಿದ್ರಿಂದ ಆ ಪ್ರವೃತ್ತಿಯಲ್ಲಿ ನಿಮ್ಮಲ್ಲಿ ಇನ್ನೂ ಇದೆ, ಇದನ್ನು ತಕ್ಷಣ ನಿಲ್ಲಿಸ್ಬೇಕು ಅಂತ ಹೇಳ್ತಾರೆ. ದೇವಾಲಯಕ್ಕೆ ಹಿಂದಿರುಗುವ ದಾರಿಯಲ್ಲಿ ಪ್ರಭುಪಾದರು ಒಬ್ಬ ಬಡ ಮನುಷ್ಯ ರಸ್ತೆಯಲ್ಲಿ ಮಧ್ಯದಲ್ಲಿ ಎಲ್ಲರಿಗೂ ಕಾಣುವಂತೆ ಬಹಿರ್ದೇಶಕ್ಕೆ ಕುಳಿತಿರುವುದನ್ನು ನೋಡ್ತಾರೆ. ಆಮೇಲೆ ಸಾರ್ವಜನಿಕ ಅಭಿಪ್ರಾಯವನ್ನು ಲೆಕ್ಕಿಸದೆ ಆ ಮನುಷ್ಯ ತನ್ನ ಮಟ್ಟಕ್ಕೆ ತಕ್ಕಂತೆ ತಾನು ನಡೆದುಕೊಳ್ತಿದ್ದಾನೆ. ಆಗಿರುವಾಗ ಅವರಂತೆ ನಾವು ಕೂಡ ತಮ್ಮ ಮಟ್ಟವನ್ನು ಕೊಳ್ಳುವುದು ಬೇಡವೇ ಅಂತ ಹೇಳಿ ಪ್ರಭುಪಾದರು ಅಲ್ಲಿ ಕೇಳ್ತಾರೆ. ಪ್ರಭುಪಾದರ ಕಾರ್ಯದರ್ಶಿ ಯಾವ
ಯಾದ ತಮಾಲ ಕೃಷ್ಣ ಗೋಸ್ವಾಮಿ ಅವರು ಒಂದು ಪತ್ರವನ್ನು ಬರೀತಾರೆ. ಅದಕ್ಕೆ ಸಹಿ ಮಾಡಿ ಪ್ರಭುಪಾದರಿಗೆ ತೋರಿಸ್ತಾರೆ. ಪ್ರಭುಪಾದರು ಒಪ್ಪಿದ್ದೇನೆ ಎಂದು ಬರೆದು ತಾವು ಕೂಡ ಸಹಿ ಮಾಡಿದ್ರು. ಆ ಪತ್ರದಲ್ಲಿ ಇದ್ದ ವಿಷಯ ಏನಂತೇಳಿ, ಎಲ್ಲಾ ಸಂಕೀರ್ತನ ಭಕ್ತರು ತಿಲಕ, ಧೋತಿ, ಕಂಠಿಮಾಲೆ ಅದನ್ನು ಧರಿಸ್ಬೇಕು ಮತ್ತು ಸಿಕೆಯನ್ನು ಬಿಡತಕ್ಕದು. ಅವರು ಪುಸ್ತಕಗಳನ್ನು ವಿತರಣೆ ಮಾಡುವುದಕ್ಕೆ ಕೃಷ್ಣನನ್ನು ಅವಲಂಬಿಸಬೇಕೇ ವಿನಃ ಮಾರುವೇಷವನ್ನ ಅಲ್ಲ ಅಂತ ಹೇಳ್ತಾರೆ. ಪತ್ರದ ಕೊನೆಯ ಒಂದು ಮರೆತ ಮಾತನ್ನು ಕೂಡ ಅಲ್ಲಿ ಸೇರಿಸಿದ್ರು. ಶ್ರೀಲ ಪ್ರಭುಪಾದ ಮೇಲಿನ ವಿವರವನ್ನು ಗಮನಿಸಿ ಹೀಗೆ ಸೇರಿಸ್ತಾರೆ. ಭಕ್ತರು ಇಷ್ಟಪಟ್ಟಲ್ಲಿ ಅವರು ಕೋಟು ಮತ್ತು ಪ್ಯಾಂಟ್ಗಳನ್ನು ಧರಿಸಬಹುದು, ಆದ್ರೆ ತಿಲಕ, ಸಿಕೆ ಮತ್ತು ಕಂಠಿಮಾಲೆ ಇವುಗಳ ಇರಲೇಬೇಕು ಅಂತ ಹೇಳ್ತಾರೆ. ಹಿಂದೆ ಕೂಡ ಶ್ರೀಲ ಪ್ರಭುಪಾದರು ಈ ವಿಷಯ ಕುರಿತು ಬೇರೆ ಬೇರೆ ಪತ್ರಗಳಲ್ಲಿ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಕೆನಡಾದ ಜಗದೀಶರಿಗೆ ಉತ್ತರ ಬರೆಯುವಾಗ ಪ್ರಭುಪಾದರು ಪಶ್ಚಿಮ ದೇಶದ ಬಟ್ಟೆಗಳನ್ನು ಧರಿಸುವ ಬಗ್ಗೆ, ವಿಗ್ ಅಥವಾ ಹ್ಯಾಟ್ ಧರಿಸುವ ಬಗ್ಗೆ ಅಭ್ಯಂತರವೇನು ಇಲ್ಲ ಅಂತ ಹೇಳಿ ತಿಳಿಸಿದ್ದಾರೆ. ಕೃಷ್ಣ ಪ್ರಜ್ಞೆಯನ್ನು ಉಂಟು ಮಾಡಲು ಯಾವುದು ಅನುಕೂಲಕರವೋ ಆ ನಿಲುವನ್ನು ನಾವು ತೆಗೆದುಕೊಳ್ಬೇಕು ಎಂಬುದಾಗಿ ಪ್ರಭುಪಾದರು ಅಲ್ಲಿ ಬರೆದಿದ್ರು. ಕೆಲವು ಬಾರಿ ಪುಸ್ತಕಗಳನ್ನು ವಿತರಣೆ ಮಾಡುವುದಕ್ಕಾಗಿ ನಾವು ಅಂತಹ ಕ್ರಮಗಳನ್ನು ಕೈಗೊಳ್ಬಹುದು. ಆದ್ರೆ 1973 ಫೆಬ್ರವರಿಯಲ್ಲಿ ಅವರು ರೂಪಾನುಗರಿಗೆ ಪತ್ರ ಬರೆಯುತ್ತಾ ಹಿಪ್ಪಿಗಳಂತೆ ಭಕ್ತರ ಉಡುಪು ಧರಿಸುವುದು ತಮಗೆ ಇಷ್ಟವಿಲ್ಲ ಅಂತ ಹೇಳಿ ತಿಳಿಸ್ತಾರೆ. ಇದು ಇಲ್ಲೇ ನಿಲ್ಲಲೇಬೇಕು, ಇದನ್ನು ಹಿಪ್ಪಿಗಳೆಂದು ಯಾರಾದ್ರೂ ಕರೆಯುವುದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು ಅಂತ ಹೇಳಿ ಹೇಳ್ತಾರೆ. ಆಮೇಲೆ ತನ್ನ ಸಾಹಿತ್ಯವನ್ನು ವಿತರಣೆ ಮಾಡುವುದಕ್ಕೆ ಆ ವಿಶೇಷ ಸಂದರ್ಭದಲ್ಲಿ ಭಕ್ತರು ನಾಗರಿಕ ಸ್ತ್ರೀ ಪುರುಷರಂತೆ ಗೌರವಾನ್ವಿತ ಉಡುಪುಗಳನ್ನು ಧರಿಸಬೇಕು ಅಂತ ಹೇಳಿ ಕಾಗದ ಬರೀತಾರೆ. ಬೇರೆ ಬೇರೆ ವ್ಯಕ್ತಿಗಳು ಇರುವಾಗ ಭಿನ್ನಾಭಿಪ್ರಾಯಗಳು ಇರುವುದು ಅದು ತೀರ ಸಹಜವಾದದ್ದು. ಶ್ರೀಲ ಪ್ರಭುಪಾದರು ಈ ರೀತಿಯ ಕೂಲಂಕುಷ ಆಡಳಿತ ವ್ಯವಸ್ಥೆಯನ್ನು ತಾವೇ ಗಮನಿಸಲು ಇಷ್ಟಪಡುತ್ತಿರ್ಲಿಲ್ಲ. ಅವರ GBC ಸದಸ್ಯರು ಒಂದು ವಿಷಯದ ಬಗ್ಗೆ ಮೊದಲು ತಾವು ಚರ್ಚೆ ಮಾಡಿ ತಮ್ಮ ಒಟ್ಟಾರೆ ಅಭಿಪ್ರಾಯವನ್ನು ಅಲ್ಲಿ ಅಂತಿಮ ನಿರ್ಣಯಕ್ಕಾಗಿ ಪ್ರಭುಪಾದರಿಗೆ ಸಲ್ಲಿಸಬೇಕು. ಈ ಕಾರಣದಿಂದಾಗಿ ಮದ್ಭಾಗವತದ ಅನುವಾದದ ಕೆಲಸದಲ್ಲಿ ಮಗ್ನರಾಗ್ಲಿಕ್ಕೆ ನನಗೆ ಸಾಧ್ಯ ಆಗ್ತದೆ ಅಂತ ಹೇಳಿ ಪ್ರಭುಪಾದರಲ್ಲಿ ಬರ್ದಿರ್ತಾರೆ. ಲಾಸ್ ಏಂಜಲೀಸ್ನಲ್ಲಿದ್ದ ಕರಂದರ ಅವರಿಗೆ ಭಾರತದಿಂದ ಒಂದು ಪತ್ರ ಬರ್ತದೆ. ಪಾಶ್ಚಿಮಾತ್ಯ ಉಡುಪುಗಳೊಂದಿಗೆ ಸಂಕೀರ್ತನ ನಡೆಸುವುದನ್ನು ನಿಲ್ಲಿಸಬೇಕು ಎಂದು ಪ್ರಭುಪಾದರ ಆದೇಶವನ್ನು ಪ್ರಕಟಿಸುವ ಮೊದಲು ಕರಂದರರಿಗೆ ಆ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಪ್ರಭುಪಾದರಿಗೆ ತಿಳಿಸ್ಬೇಕು ಅಂತ ಅನಿಸ್ತದೆ. ಅವರು ಪ್ರಭುಪಾದರಿಗೆ ಪತ್ರವನ್ನು ಬರೀತಾರೆ. ಭಕ್ತರು ಪಾಶ್ಚಿಮಾತ್ಯ ಉಡುಪುಗಳನ್ನು ಧರಿಸಿ ಪುಸ್ತಕಗಳನ್ನು ಮಾರುವಾಗ ಇರುವ ಅನುಕೂಲಗಳನ್ನು ಕುರಿತು ದೀರ್ಘವಾದ ಒಂದು ವರದಿಯನ್ನು ಅವರು ಸಲ್ಲಿಸ್ತಾರೆ. ಪ್ರಭುಪಾದರು ಪ್ರಾಯಸ ಅವರು ಆಕ್ಷೇಪಿಸುವುದನ್ನು ಗೌರವಯುತವಲ್ಲದ ರೀತಿಯಲ್ಲಿ ಬಟ್ಟೆಗಳನ್ನು ಧರಿಸುವ ಬಗ್ಗೆ, ಅಂದರೆ ಭಕ್ತರು ಹಿಪ್ಪಿಗಳಾಗಿ ಕನಸಿಕೊಳ್ಳುವ ಬಗ್ಗೆ ಅಂತ ಕರಂದರರ ಪ್ರಕಾರ ವಿತರಕರು ಶುಭ್ರವಾಗಿರ್ತಿದ್ರು ಅಂತೇಳಿ ಚೆನ್ನಾಗಿ ತಲೆಬಾಚಿಕೊಂಡು ಆಕರ್ಷಕರವಾಗಿ ಇರ್ತಿದ್ರು. ಒಂದು ವೇಳೆ ವಿತರಕನು ಸಾರ್ವಜನಿಕರ ಮುಂದೆ ಬೋಲಿಸಿದ ತಲೆ ಮತ್ತೆ ಧೋತಿಯೊಂದಿಗೆ ಹೋಗುವುದನ್ನು ಕಡ್ಡಾಯ ಮಾಡಿದ್ರೆ ವಿತರಣೆಯ ಕೆಲಸ ಏನು 2/3 ಕಡಿಮೆ ಆಗ್ತದೆ ಅಂತ ಹೇಳಿ ಕರಂದರ ಬರ್ದಿರ್ತಾರೆ. ಏನಾದ್ರೂ ಅತಿರೇಕ ಅಥವಾ ಅಪಪ್ರಯೋಗಗಳು ಕಂಡು ಬಂದರೆ ಅದನ್ನು ತಿದ್ದಬೇಕೇ ವಿನಃ ಇಡೀ ಕಾರ್ಯಕ್ರಮವನ್ನು ಬಿಟ್ಟು ಬಿಡಬಾರದು ಅಂತೇಳಿ ಅವರು ಬರೀತಾರೆ. ಈ ಬಾರಿ ಶ್ರೀಲ ಪ್ರಭುಪಾದರು ಪಾಶ್ಚಾತ್ಯ ಉಡುಪುಗಳ ಪರವಾಗಿ ಪತ್ರ ಬರೀತಾರೆ. ಸರಿ, ನೀವು ಹಿಂದೆ ಹೇಗೆ ಪುಸ್ತಕ ವಿತರಣೆ ಮಾಡ್ತಿದ್ರೋ ಅದೇ ರೀತಿ ಮುಂದೆಯೂ ಮಾಡಿ, ಅದ್ರಲ್ಲೇನು ದೋಷವಿಲ್ಲ. ನಮ್ಮ ಜನ ಹಿಪ್ಪಿಗಳಾಗ್ತಿದ್ದಾರೋ ಏನೋ ಎಂದು ನಾನು ಭಾವಿಸಿದೆ, ಆದ್ರೆ ನಿನ್ನ ಪತ್ರ ನೋಡಿದ ಮೇಲೆ ಆ ರೀತಿ ಏನು ಆಗಿಲ್ಲ ಎಂದು ನನಗೆ ಸ್ಪಷ್ಟವಾಗ್ತದೆ. ಆದುದರಿಂದ ಈ ಪಾಶ್ಚಾತ್ಯ ಉಡುಪುಗಳನ್ನು ಧರಿಸುವುದರ ಬಗ್ಗೆ ನನ್ನ ಅಭ್ಯಂತರ ಇಲ್ಲ ಅಂತೇಳಿ ಇಲ್ಲ, ನಮ್ಮ ಮುಖ್ಯ ಕರ್ತವ್ಯ ಪುಸ್ತಕಗಳನ್ನು ವಿತರಣೆ ಮಾಡುದು. ಈ ಬಗ್ಗೆ ಜಗತ್ತಿನ ಮೂಲೆಗಳಿಂದ ಬರುತ್ತಿರುವ ವರದಿಗಳಿಂದ ತಿಳಿಯುವುದೇನೆಂದ್ರೆ ಪ್ರಗತಿ ತುಂಬಾ ಪ್ರೋತ್ಸಾಹವಾಗಿದೆ ಅಂತೇಳಿ. ಇಲ್ಲಿ ವಿತರಕರ ಆ ಪುಸ್ತಕ ಮಾರಾಟ ಶತ್ರು ತಂತ್ರಗಳ ಬಗ್ಗೆ ಒಂದು ಭಿನ್ನಾಭಿಪ್ರಾಯ ಕೂಡ ಉಂಟಾಗ್ತದೆ. ಕೆಲವು ಜನ ಇಸ್ಕಾನ್ನ ಕಾರ್ಯದರ್ಶಿಗೆ ಪತ್ರ ಬರೀತಾರೆ, ತಮ್ಮನ್ನು ತಪ್ಪು ದಾರಿಗೆ ಎಳೆಯಲಾಗ್ತದೆ ಅಂತೇಳಿ, ಪುಸ್ತಕವನ್ನು ಕೊಳ್ಳಲು ಒತ್ತಡ ತರಲಾಗ್ತದೆ ಅಂತೇಳಿ ಆಕ್ಷೇಪಿಸ್ತಾರೆ. ಇನ್ನು ಈ ಆಕ್ಷೇಪಣೆಗೆ ಭಕ್ತರ ಪ್ರತಿಕ್ರಿಯೆ ಬೇರೆ ಬೇರೆ ರೀತಿಯದ್ದು ಆಗಿರ್ತದೆ. ಅಲ್ಲಿ ವಿತರಕರಿಗೆ ಎಷ್ಟು ಸಾಧ್ಯವೋ ಅಷ್ಟು ಪುಸ್ತಕಗಳನ್ನು ಮಾರಬೇಕು ಎಂದು ಪ್ರಭುಪಾದರ ಆದೇಶದ ರಕ್ಷಣೆ ಇತ್ತು. ಯಾರೋ ಕೆಲವರು ಮಾತ್ರ ಆಕ್ಷೇಪಿಸಿದ ಮಾತ್ರಕ್ಕೆ ಪುಸ್ತಕ ವಿತರಣೆಯಲ್ಲಿ ಆಸಕ್ತಿ ಕಳೆದುಕೊಳ್ಳುವ ಅಗತ್ಯ ಇಲ್ಲ ಅಂತೇಳಿ ಅವರು ವಾದ ಮಾಡ್ತಾರೆ.
ಆನಂತರ ಸಂಕೀರ್ತನೆಗೆ ಉಂಟಾಗಿರುವ ಪ್ರತಿರೋಧವು ಅದರ ನೈರ್ಮಲ್ಯ ಮತ್ತು ಆರ್ಥಿಕತೆಯ ಗುರುತು ಎಂದು ಶ್ರೀಲ ಪ್ರಭುಪಾದರ ಹೇಳಿಕೆಗಳನ್ನು ಅವರು ಉಲ್ಲೇಖಿಸಿ ತಮ್ಮ ವಾದವನ್ನು ಸಮರ್ಥಿಸಿಕೊಳ್ತಾರೆ. ಚೈತನ್ಯ ಮಹಾಪ್ರಭುಗಳ ಆ ಸಂಕೀರ್ತನ ಗೋಷ್ಠಿಗಳನ್ನು ನಿಲ್ಲಿಸಿದ ಇಸ್ಲಾಮಿ ಸರ್ಕಾರದ ಆ ಚಾರಿತ್ರಿಕ ಘಟನೆಯನ್ನು ಚರ್ಚಿಸುವಾಗ ಶ್ರೀಲ ಪ್ರಭುಪಾದರು ತಮ್ಮ ಆ ಪುಸ್ತಕಗಳಲ್ಲಿ ಈ ಅಂಶವನ್ನು ಅವರು ಪ್ರಸ್ತಾಪಿಸಿದ್ರು. ಏನು ಪ್ರಸ್ತಾಪಿಸಿದ್ರು ಅಂತ ಹೇಳಿದ್ರೆ, ಅಲ್ಲಿ ಪ್ರಭುಪಾದರು ಹೀಗೆ ಬರೆದ್ರು. ಒಂದ್ ಸ್ವಲ್ಪ ಇರೋದು, ಅದನ್ನು ಒಂದ್ ಪೇಜನ್ನು ಮುಗಿಸಿ, ಈ ಪೇಜನ್ನು ಮುಗಿಸ್ತೇನೆ ಮತ್ತೆ ನಾಳೆ ವಿವರಿಸ್ತೇನೆ. ಇಂತಹ ಘಟನೆಗಳು 500 ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನ ಗೋಷ್ಠಿಗಳನ್ನು ನಿಲ್ಲಿಸಿದ ನಂತರ ಇಸ್ಲಾಮಿ ಸರ್ಕಾರದ ಚಾರಿತ್ರಿಕ ಘಟನೆ ಚರ್ಚಿಸುವಾಗ ಶ್ರೀಲ ಪ್ರಭುಪಾದರು ತಮ್ಮ ಪುಸ್ತಕದಲ್ಲಿ ಈ ಅಂಶವನ್ನು ಬರೀತಾರೆ. ಅದು ಏನಂತ ಹೇಳಿದ್ರೆ, ಇಂತಹ ಘಟನೆಗಳು 500 ವರ್ಷಗಳ ಹಿಂದೆ ಘಟಿಸಿದವೆ ಎಂಬುದನ್ನು ನಾವು ಈಗ ನೆನಪಿನಲ್ಲಿ ಇಡಬೇಕು. ಅವುಗಳು ಈಗಲೂ ಕೂಡ ಪುನರಾವರ್ತನೆ ಆಗ್ತದೆ. ಸಂಕೀರ್ತನ ಚಳವಳಿಯು ನಿಜವಾಗಿಯೂ ಎಷ್ಟು ಅಧಿಕೃತ ಎಂಬುದನ್ನು ಸೂಚಿಸುತ್ತದೆ. ಸಂಕೀರ್ತನವು ಅಮುಖ್ಯವಾದ ಐಹಿಕ ಸಂಗತಿ ಅಂದ್ರೆ ದುಷ್ಟ ಶಕ್ತಿಯು ಅದನ್ನು ಆಕ್ಷೇಪಿಸುತ್ತದೆ ಎಂಬ ಗೋಜಿಗೆ ಹೋಗ್ತಿರ್ಲಿಲ್ಲ. ಅಮೆರಿಕದಲ್ಲಿ ಕೂಡ ಆ ಜನರು ಸಾರ್ವಜನಿಕ ಸಂಕೀರ್ತನೆಯನ್ನು, ಭಕ್ತರು ಧರಿಸುತ್ತಿದ್ದ ಉಡುಪುಗಳನ್ನು ಮತ್ತೆ ಆ ಕೃಷ್ಣ ಪ್ರಜ್ಞೆಯ ತಾತ್ವಿಕ ಸಿದ್ಧಾಂತವನ್ನು, ಭಕ್ತರು ತೆಗೆದುಕೊಳ್ಳುತ್ತಿದ್ದ ಆಹಾರವನ್ನು ಆಕ್ಷೇಪಿಸಿದ್ರು. ಕೆಲವರು ಯಾವಾಗ್ಲೂ ವಿರೋಧಿಸ್ತಾರೆ. ಪುಸ್ತಕ ವಿತರಕರು ಹೇಳಿದ ಮುಖ್ಯವಾದ ವಿಷಯವೆಂದರೆ, ಮುಂದಿನ ಜನ್ಮದಲ್ಲಿ ನರಕ ಜೀವನದತ್ತ ಧಾವಿಸುತ್ತಿರುವ ಬದ್ಧಾತ್ಮರನ್ನು ಕಾಪಾಡುವುದಕ್ಕಾಗಿ ಈ ಪುಸ್ತಕ ವಿತರಣೆ ಅಗತ್ಯ. ಒಬ್ಬ ವ್ಯಕ್ತಿ ಒಂದು ಪುಸ್ತಕವನ್ನು ಪಡೆದು ಒಂದು ಪುಟವನ್ನು ಓದಿದ್ರೆ ಸಾಕು, ಅವನ ಜೀವನ ಪರಿವರ್ತಿತವಾಗುತ್ತದೆ ಅಂತೇಳಿ ಹೇಳಿದ್ದಾರೆ. ಇನ್ನು ಕಂಟಿನ್ಯೂ ನಾಳೆ ಮಾಡೋಣ, ಯಾಕಂದ್ರೆ ಇಲ್ಲಿ ಟೈಮ್ ಆಗಿದೆ ಆಲ್ರೆಡಿ. ಅಟೆಂಡೆನ್ಸ್ ಹಾಕಿದ್ದೀರಾ ಎಲ್ಲರೂ? ಹೌದು ಮಾತಾಜಿ. ಹರೇ ಕೃಷ್ಣ. 6:03 2 ನಿಮಿಷ ಜಾಸ್ತಿ ಹೋಯ್ತು. ಎಂಡ್ ಮಾಡ್ಲಾ? ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತವೃಂದಕ್ಕೆ ಜೈ. ಇಲ್ಲಿ ನೆರೆದಿರುವ ಎಲ್ಲರಿಗೂ ಕೂಡ ಮಂಗಳಮಯವಾಗ್ಲಿ ಈ ದಿನ ಅಂತ ಹೇಳಿಕೊಳ್ತಾ ಇಂದಿನ ತರಗತಿಯನ್ನು ಮುಗಿಸೋಣ. ಹರೇ ಕೃಷ್ಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಹರೇ ಕೃಷ್ಣ. ಮಾತಾಜಿ ಧನ್ಯವಾದಗಳು. ನಾಳೆ ಸೇರೋಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ನಾಳೆ ಸೇರೋಣ ಮಾತಾಜಿ. ನಾಳೆ ಲಿಂಕ್ ಏನ್ ಹಾಕುದಿಲ್ಲ. ಲಿಂಕ್ ನಾನು ಮೊನ್ನೆ ಹಾಕಿದ್ದೇನೆ. ಮೊನ್ನೆ ಮಾತ್ರ 2 ದಿವಸ ಕ್ಲಾಸ್ ಇಲ್ಲದಿದ್ರೆ ಮಾತ್ರ ಹಾಕ್ತೇನೆ, ಇಲ್ಲದಿದ್ರೆ ಇರ್ತದೆ. ಮತ್ತೆ ಸೋಮವಾರ ಹಾಕ್ತೇನೆ ಲಿಂಕ್. ಓಕೆ. ಹರೇ ಕೃಷ್ಣ. ಎಲ್ಲರ ಮೊಬೈಲ್ ತುಂಬುತ್ತದೆ ಹಾಗೆ ದಿನ ಹಾಕಿದ್ದೆ. ಹೌದು.